ಆತ್ಮೀಯ ಸಹೋದರರೇ, ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್, ಸೋಮೇಶ್ವರ ಉಚ್ಚಿಲ, ಟೀಮ್ ಬಿ ಹ್ಯೂಮನ್ ಮಂಗಳೂರು, ಅದೇ ರೀತಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಜಂಟಿ ಆಶ್ರಯದಲ್ಲಿ ರಕ್ತದಾನ ಶಿಬಿರವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ. ನಮ್ಮ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜಗತ್ತಿನ ಅತಿ ದೊಡ್ಡ ಸಂಶೋಧನೆ ಎಂದರೆ ಒಬ್ಬ ಮನುಷ್ಯನ ರಕ್ತವನ್ನು ಇನ್ನೊಬ್ಬನ ಜೀವ ಉಳಿಸಲು ಉಪಯೋಗಿಸುವುದು. ಇದರಿಂದ ಹಲವಾರು ಜನರು ಸಾವಿನಿಂದ ಪಾರಾಗಿದ್ದಾರೆ. ಯಾವುದೇ ವ್ಯಕ್ತಿ ಇನ್ನೊಬ್ಬರ ಜೀವ ಉಳಿಸಲು ತನ್ನ ರಕ್ತವನ್ನು ಸ್ವಯಂ ಪ್ರೇರಣೆಯಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀಡುವುದಕ್ಕೆ, ಕೊಡುವುದಕ್ಕೆ ರಕ್ತದಾನ ಎನ್ನುತ್ತಾರೆ. ಈ ರಕ್ತದಾನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಮಂಗಳೂರಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿರುವಂತಹ ಸಂಘಟನೆ ಏನು ಅಂತ ಹೇಳಿದ್ರೆ ಅದು ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್. 1993ನೇ ಇಸವಿಯಲ್ಲಿ ಇವತ್ತಿಗೆ 28 ವರ್ಷಗಳ ಹಿಂದೆ ನಾವು ರಕ್ತದಾನ ಶಿಬಿರವನ್ನು ಆಯೋಜಿಸಿ ಸುಮಾರು 50 ಯೂನಿಟ್ಗಳಷ್ಟು ರಕ್ತವನ್ನು ಬ್ಲಡ್ ಬಯೋ ಬ್ಯಾಂಕಿಂಗ್ ಮೂಲಕ ಆಸ್ಪತ್ರೆಗಳಿಗೆ ನೀಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಅತಿಥಿ ಗಣ್ಯರನ್ನು ನಾನು ವೇದಿಕೆಗೆ ಪ್ರಪ್ರಥಮವಾಗಿ ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಅಲಿ ಜಿ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ದುವಾದೊಂದಿಗೆ ಉದ್ಘಾಟನೆ ಮಾಡಲಿಕ್ಕಿರುವಂತಹ ಸ್ಥಳೀಯ 407 ಜುಮಾ ಮಸೀದಿ ಇದರ ಮುದರಿಸ್ ಹಾಗೂ ಖತೀಬರಾದಂತಹ ಜನಾಬ್ ಇಬ್ರಾಹಿಂ ಫೈಜಿ ಉದ್ಯಾವರಂ ಇವರು ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಉಳ್ಳಾಲ ದರ್ಗಾ ಹಾಗೂ ಜುಮಾ ಮಸೀದಿದ ಅಧ್ಯಕ್ಷರಾದ ಜನಾಬ್ ಅಬ್ದುಲ್ ರಶೀದ್ ಹಾಜಿ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ 407 ಜುಮಾ ಮಸೀದಿ ಸೋಮೇಶ್ವರ ಉಚ್ಚಿಲ ಇದರ ಅಧ್ಯಕ್ಷರಾದ ಜನಾಬ್ ಯುಬಿ ಮೊಹಮ್ಮದ್ ಹಾಜಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್ ಉಚ್ಚಿಲ್ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯರಾದ ಶ್ರೀ ರಿಯಾಜ್ ಫರಂಗಿಪೇಟೆ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಮಾಜಿ ಅಧ್ಯಕ್ಷರಾದ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಮುಜಫರ್ ಅಹಮದ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರಹಮಾನಿಯಾ ಮಸೀದಿ ಹಯಾತುಲ್ ಇಸ್ಲಾಂ ಮದ್ರಸಾ ಇದರ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ಸಲಾಂ ಉಚ್ಚಿಲ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಸ್ಥಳೀಯ ಹಯಾತುಲ್ ಇಸ್ಲಾಂ ಮದ್ರಸಾ ಇದರ ಸದರ್ ಮುಅಲ್ಲಿಮಾದ ಜನಾಬ್ ಅಬ್ದುಲ್ ಅಜೀಜ್ ಮನ್ನಾನಿ, ಕೆಎಂಟಿ ಟ್ರೇಡಿಂಗ್ ಕಂಪನಿ ಇದರ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂತಹ ಶ್ರೀ ಅಬ್ದುಲ್ ರಜಾಕ್ ರವರು ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಪ್ರೀತಿಪೂರ್ವಕ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಸ್ಥಳೀಯ ರಹಮಾನಿಯಾ ಮಸೀದಿ ಇದರ ಇಮಾಮ್ ಆಗಿರುವಂತಹ ಅಕ್ಬರ್ ಸಹದಿ ಇವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಟೀಮ್ ಬಿ ಹ್ಯೂಮನ್ ಇದರ ಜುಬೈಲ್ ಸೌದಿ ಅರೇಬಿಯಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀತಾ ಹಫೀಜ್ ಶಾಸ್ಕೋ ಇವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ NSCI ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಅಹನಾಫ್ ಅಹಮದ್ ಇವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಕೊನೆಯದಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಸಹಭಾಗಿತ್ವವನ್ನು ಹಂಚಿರುವಂತಹ ಟೀಮ್ ಬಿ ಹ್ಯೂಮನ್ ಇದರ ಅಧ್ಯಕ್ಷರಾದ ಹಾಗೂ ಸಂಸ್ಥಾಪಕರಾದ ಶ್ರೀಯುತ ಆಸಿಫ್ ಡೀಲ್ಸ್ ಇವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ದುವಾದೊಂದಿಗೆ ಉದ್ಘಾಟನೆ ಮಾಡಲು ಸ್ಥಳೀಯ 407 ಜುಮಾ ಮಸೀದಿ ಇದರ ಮುದರಿಸ್ ಹಾಗೂ ಖತೀಬರಾಗಿರುವಂತಹ ಜನಾಬ್ ಇಬ್ರಾಹಿಂ ಫೈಜಿ ಉದ್ಯಾವರಂ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. الحمد لله رب العالمين. اللهم صل على سيدنا محمد وعلى آل سيدنا ومولانا محمد.
اللهم أوصل مثل ثواب ما قرأناه وما صليناه إلى حضرة حبيبنا وسيدنا وشفينا محمد صلى الله عليه وسلم، ثم إلى حضرة سائر الأنبياء والأولياء والعلماء والشهداء والزهداء والصديقين والصالحين، ثم إلى حضرة الخلفاء الأربعة سيدنا أبي بكر وسيدنا عمر وسيدنا عثمان وسيدنا علي رضي الله تعالى عنهم أجمعين، ثم إلى حضرة البدريين والهديين والهنينيين والخندقيين وسائر الصحابة والقرابة كلهم أجمعين، ثم إلى حضرة الأولياء الكرام من مشارق الأرض إلى مغاربها، اللهم بحقهم وبجائهم وبعلومهم وبكراماتهم بارك لنا في تعلمنا وتعليمنا، اللهم بارك لنا في اجتماعنا هذا، اللهم بارك لنا في اجتماعنا هذا، اللهم بارك لنا في بلدنا هذا، اللهم بارك لنا في كل أمورنا بركة تامة كما باركت على عبادك الصالحين. اللهم ادفع عنا الغلاء والبلاء والوباء والفحشاء والمنكر والجدب والقهط والسيوف المختلفة والأمراض المختلفة والشدائد والمهن والفتن ما ظهر منها وما بطن من بلدنا هذا خاصة ومن بلدان جميع المسلمين مع القرى عما إنك على كل شيء قدير. اللهم ربنا آتنا خير الدنيا وخير الآخرة واصرف عنا شر الدنيا وشر الآخرة. اللهم ربنا آتنا في الدنيا حسنة وفي الآخرة حسنة وقنا عذاب النار. اللهم ربنا تقبل منا إنك أنت السميع العليم وتب علينا إنك أنت التواب الرحيم وارحمنا برحمتك يا أرحم الراحمين. وصلى الله تعالى على سيدنا محمد. ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೆಯೇ ಇನ್ನೊಬ್ಬ ವ್ಯಕ್ತಿ ಅತಿಥಿ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಮಂಗಳೂರು ವಿಭಾಗದ ಮುಖ್ಯಸ್ಥರಾದ ಶ್ರೀಯುತ ಪ್ರವೀಣ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಡಾಕ್ಟರ್ JN ಭಟ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರೆಡ್ ಕ್ರಾಸ್ ನ ಡಾಕ್ಟರ್ JN ಭಟ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರಕ್ತಕ್ಕೆ ರಕ್ತವೇ ಪರ್ಯಾಯ. ವೈದ್ಯ ಲೋಕ ಸಾಕಷ್ಟು ಮುಂದುವರಿದಿದ್ದರೂ ಕೃತಕ ಅಂಗಾಂಗಗಳನ್ನು ಕಸಿ ಮಾಡಿಯೂ ಆಗಿದೆ, ಆದರೆ ಕೃತಕ ರಕ್ತ ಮಾತ್ರ ಸೃಷ್ಟಿಯಾಗಿಲ್ಲ. ಹೀಗಾಗಿ ರಕ್ತದಾನದ ಮೂಲಕ ಮಾತ್ರ ಈ ಒಂದು ಬೇಡಿಕೆಯನ್ನು ನಾವು ಪೂರೈಸಬಹುದು. ಈ ನಿಟ್ಟಿನಲ್ಲಿ ನಾವು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರೆ ಮಾತ್ರ ಮಾನವೀಯ ಸಮಾಜ ಕಾಣಲಿಕ್ಕೆ ಸಾಧ್ಯತೆ ಇದೆ. ಈ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ನ ಈ ರಕ್ತದಾನ ಶಿಬಿರಕ್ಕೆ ಆಗಮಿಸಿದಂತಹ ಅತಿಥಿಗಳಿಗೆ ಸ್ವಾಗತ ಮಾಡಲು ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಪ್ರಧಾನ ಕಾರ್ಯದರ್ಶಿಯಾದಂತಹ ಜನಾಬ್ ಅಬ್ದುಲ್ ಮಜೀದ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, 75ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸೋಮೇಶ್ವರ ಉಚ್ಚಿಲದ ಪ್ರತಿಷ್ಠಿತ ಸಂಘಟನೆಯಾದ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಮಂಗಳೂರಿನ ಪ್ರತಿಷ್ಠಿತ ಟೀಮ್ ಬಿ ಹ್ಯೂಮನ್ ಇದರ ಜಂಟಿ ಆಶ್ರಯದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಸಹಯೋಗದಲ್ಲಿ ಇಂದು ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೇವೆ. ಈ ಮಹತ್ವಪೂರ್ವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಮೊಹಮ್ಮದ್ ಅಲಿ ಜೆ ಇವರನ್ನು ನಾನು ಅತ್ಯಂತ ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರನ್ನು UBM ರಹೀಂ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈ ಮಹತ್ವಪೂರ್ವ ಕಾರ್ಯಕ್ರಮದಲ್ಲಿ ದುವಾ ನೆರವೇರಿಸಿದ್ದಾರೆ ಉಚ್ಚಿಲ 405 ಜುಮಾ ಮಸೀದಿಯ ಖತೀಬರಾದ ಬಹುಮಾನ್ಯ ಇಬ್ರಾಹಿಂ ಫೈಜಿ ಉದ್ಯಾವರ. ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ನಮ್ಮ ಸಂಚಾಲಕರಾದ ಮೌಸಿನ್ ರಹಮಾನ್ ರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಇಂದಿನ ಈ ಕಾರ್ಯಕ್ರಮದ ಇನ್ನೋರ ಮುಖ್ಯ ಅತಿಥಿ
ಉಚ್ಚಿಲ 407 ಜುಮಾ ಮಸೀದಿ ಅಧ್ಯಕ್ಷರಾದ UB ಮೊಹಮ್ಮದ್ ರವರು ಕೂಡ ಇಂದಿನ ಸಮಾರಂಭದ ಮುಖ್ಯ ಅತಿಥಿಯಾಗಿದ್ದಾರೆ. ಇವರಿಗೂ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ನ ಜೊತೆ ಕಾರ್ಯದರ್ಶಿಯಾದ ಮನ್ಸೂರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು. ಹಾಗೂ ಇಂದಿನ ಇನ್ನೋರ್ವ ಮುಖ್ಯ ಅತಿಥಿ ಉಳ್ಳಾಲ ದರ್ಗಾ ಹಾಗೂ ಜುಮಾ ಮಸೀದಿ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ರವರು ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅಬ್ದುಲ್ ಸಲಾಂ GI ರವರು ಅವರಿಗೆ ಹೂಗುಚ್ಚ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಮಾಜಿ ಅಧ್ಯಕ್ಷರಾದ ಮಾನ್ಯ ಚಂದ್ರಶೇಖರ್ ಅವರು ಈ ಸಮಾರಂಭದ ಮುಖ್ಯ ಅತಿಥಿಯಾಗಿದ್ದಾರೆ. ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ನಮ್ಮ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಮಾಜಿ ಅಧ್ಯಕ್ಷರಾದ ಸಲಾಂ ಉಚ್ಚಿಲ್ ರವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಇಂದಿನ ಕೇಳಿಕೊಳ್ತಾ ಈ ಕಾರ್ಯಕ್ರಮದ ಇನ್ನೋರ ಮುಖ್ಯ ಅತಿಥಿ ಮಾನ್ಯ ರಿಯಾಜ್ ಬರಂಗಿಪೇಟೆ ಅವರು SDP ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಇವರನ್ನು ಕೂಡ ಅತ್ಯಂತ ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಿದ್ದಿಕ್ ರವರು ಅವರಿಗೆ ಹೂಗುಚ್ಚ ನೀಡಿ ಸ್ವಾಗತಿಸಬೇಕು. ಇಂದಿನ ಸಮಾರಂಭದ ಇನ್ನೋರ ಮುಖ್ಯ ಅತಿಥಿ ಬೆಂಗಳೂರು ಹೈಕೋರ್ಟ್ನ ನ್ಯಾಯವಾದಿ ಮಾನ್ಯ ಮುಜಫರ್ ಅಹಮದ್ ರವರು ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಮಾಜಿ ಕಾರ್ಯದರ್ಶಿಯಾದ ಅಬ್ದುಲ್ ಕರೀಂ ರವರು ಹೂಗುಚ್ಚ ನೀಡಿ. ಸೋಮೇಶ್ವರ ಉಚ್ಚಿಲ ರಹಮಾನೆ ಮಸೀದಿ ಅಧ್ಯಕ್ಷರು ಅಬ್ದುಲ್ ಸಲಾಂ ಇವರವರು ಕೂಡ ಇಂದಿನ ಸಮಾರಂಭದ ಮುಖ್ಯ ಅತಿಥಿಯಾಗಿದ್ದಾರೆ. ಇವರನ್ನು ಕೂಡ ಬಹಳ ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮೊಹಮ್ಮದ್ ಅಜರ್ ಇವರು ಅವರನ್ನು ಹೂಗುಚ್ಚ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮ ಇನ್ನೋರ ಮುಖ್ಯ ಅತಿಥಿ ಆಯತುಲ್ ಇಸ್ಲಾಂ ಮದ್ರಸಾದ ಸದರ್ ಮುತಾಲಿಮರಾದ ಬಹುಮಾನ್ಯ ಅಬ್ದುಲ್ ಅಜೀಜ್ ಮನ್ನಾನಿ ಅವರು ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಸಮಿತಿ ಸದಸ್ಯರಾದ ಮುವಾದ್ GI ರವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ರಹಮಾನ್ಯ ಮಸೀದಿಯ ಇಮಾಮರು ಬಹುಮಾನ್ಯ ಅಕ್ಬರ್ ಸಾಹೇಬ್ ಅವರು ಕೂಡ ಇಂದಿನ ಸಮಾರಂಭದ ಮುಖ್ಯ ಅತಿಥಿಯಾಗಿದ್ದಾರೆ. ಇವರನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಸದಸ್ಯರಾದ ಸಿರಾಜ್ ರವರು ಅವರಿಗೆ ಹೂಗುಚ್ಚ ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ಳಿ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ ಮುಖ್ಯ ಅತಿಥಿ ಸೌದಿ ಅರೇಬಿಯಾದ ಜುಬೈಲ್ನ KMT ಸಂಸ್ಥೆಯ CEO ಅಬ್ದುಲ್ ರಜಾಕ್ ರವರು ಇವರನ್ನು ಕೂಡ ಅತ್ಯಂತ ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಸ್ಮಾಯಿಲ್ ರಾಜ್ ಇವರು ಇವರಿಗೆ ಹೂಗುಚ್ಚ ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದೆ. ಸೌದಿ ಅರೇಬಿಯಾದ ಜುಬೈಲ್ನ ಟೀಮ್ B ಹುಮನ್ನ ಅಧ್ಯಕ್ಷರಾದ ಹಫೀಜ್ ಶಾಸ್ಕೋರ್ ಅವರು ಕೂಡ ಇಂದಿನ ಸಮಾರಂಭದ ಮುಖ್ಯ ಅತಿಥಿಯಾಗಿದ್ದಾರೆ. ಇವರನ್ನು ಕೂಡ ಅತ್ಯಂತ ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ರಾಕೀಬ್ ಇವರು ಅವರನ್ನು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದೆ. ಇಂದಿನ ಸಮಾರಂಭದ ಇನ್ನೋರ ಮುಖ್ಯ ಅತಿಥಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ NSUI ಅಧ್ಯಕ್ಷ ಅಹನಾಫ್ ಅಹಮದ್ ರವರು ಎಲೆ ಪ್ರಾಯದಲ್ಲಿ ಸಾಮಾಜಿಕ ವಲಯದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಮೊಹಮ್ಮದ್ ಶಮೀರ್ ರವರು ಹೂವನ್ನು ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದೆ. ಇಂದಿನ ರಕ್ತದಾನ ನಿಧಿಯ ಜಂಟಿ ಸಂಘಟನೆ ಟೀಮ್ B ಹ್ಯೂಮನ್ ಇದರ ಸಂಸ್ಥಾಪಕರು ಆಸಿಫ್ ದಿವ್ಸ್ ಅವರು ಇಂದಿನ ಸಮಾರಂಭದ ಮುಖ್ಯ ಅತಿಥಿಯಾಗಿದ್ದಾರೆ. ಇವರನ್ನು ಕೂಡ ಅತ್ಯಂತ ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂಡಿಯನ್ ರೆಡ್ ಕ್ರಾಸ್ ಇದರ ಸೊಸೈಟಿಯ JN ಭಟ್ ಇವರನ್ನು ಸಹ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಅವರಿಗೆ ಅನ್ವರ್ ಅವರು ಹೂಗುಚ್ಚ ಆಸಿಫ್ ದಿಲ್ಸ್ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ತಾರೆ. ಅದೇ ತರ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಪ್ರವೀಣ್ ಅವರನ್ನು ಆದರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅನ್ವರ್ ಇಸ್ಮಾಯಿಲ್ ಅವರು ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿದ್ದ ಮಂಗಳೂರಿನ ಶಾಸಕರು ಮಾಜಿ ಸಚಿವರಾದ ಮಾನ್ಯ UT ಖಾದರ್ ಅವರು ತುರ್ತು ಕಾರ್ಯಕ್ರಮ ನಿಮಿತ್ತ ಹೈದರಾಬಾದ್ಗೆ ತೆರಳುವ ಕಾರಣ ನಮ್ಮ ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗಿಲ್ಲ. ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಇಂದಿನ ಇನ್ನೋರ ಮುಖ್ಯ ಅತಿಥಿ ಉಳ್ಳಾಲ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರು ಮಾನ್ಯ ಸಂದೀಪ್ GS ಅವರು ಬರುತ್ತಾ ಇದ್ದಾರೆ. ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾದ ಸುಹೇಲ್ ಕಂದಕ್ ಇವರನ್ನು ನಾನು ಆದರಪೂರ್ವಕವಾಗಿ, ಅದೇ ರೀತಿ ಈ ಶಿಬಿರಕ್ಕೆ ಸಹಯೋಗ ಹಾಗೂ ನೀಡಿರುವ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಪದಾಧಿಕಾರಿಗಳು, ಸದಸ್ಯರು ಮತ್ತು ವೈದ್ಯಾಧಿಕಾರಿಗಳಿಗೂ ಆದರಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರನ್ನು, ಊರಿನ ಪರವೂರಿನ ಎಲ್ಲ ಮಾನ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುವ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ವಾಹಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಒಂದೆರಡು ಮಾತಾಡಲು ಉಳ್ಳಾಲ ದರ್ಗಾ ಹಾಗೂ ಜುಮಾ ಮಸೀದಿ ಇದರ ಅಧ್ಯಕ್ಷರಾದ ಜನಾಬ್ ರಶೀದ್ ಅಜಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಈ ದಿವಸ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಟೀಮ್ B
ಹ್ಯೂಮನ್ ಮ್ಯಾಂಗ್ಳೂರ್, ಅದೇ ರೀತಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯವರ ಸಹಯೋಗದೊಂದಿಗೆ ನಡೆಸಲ್ಪಡುವಂಥ ರಕ್ತದಾನ ಶಿಬಿರದ ಈ ಮಹತ್ತರವಾದ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಈ ವೇದಿಕೆ ಮೇಲಿರುವ ಎಲ್ಲ ಉಸ್ತಾದರುಗಳೇ, ಎಲ್ಲ ವಿವಿಧ ರಂಗದ ಮುಂದಾಳತ್ವವನ್ನು ವಹಿಸಿದ ನನ್ನ ಹಿರಿಯ ಕಿರಿಯ ಸಹೋದರರೇ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಸಹೋದರರೇ, ಆದರೆ ನಾನು ಇಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದ ಹಾಗೆ ರಕ್ತದಾನದ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾವು ಮಂಗಳೂರಿನ ನ್ಯಾಯವಾದಿ MB ಅಬ್ದುಲ್ ರಹಮಾನ್ ರವರನ್ನ ಒಂದು ನೆನಪಿಸಿಕೊಳ್ಬೇಕು. ಯಾವಾಗ ರಕ್ತದಾನದ ಬಗ್ಗೆ ಕೀಳರಿಮೆ ಇದ್ದಾಗ ಪ್ರತಿಯೊಂದು ಮಸೀದಿಗಳಿಗೆ ತೆರಳಿಕೊಂಡು ಜನರನ್ನ ಅದಕ್ಕೆ ಉತ್ತೇಜನ ಕೊಡುವ ರೀತಿಯಲ್ಲಿ ಕೆಲಸ ಮಾಡಿದ ಫಲವಾಗಿ ಆವತ್ತು ಕೂಡ ಈ ಮುಬಾರಕ್ ಅಸೋಸಿಯೇಷನ್ ಅವರು ರಕ್ತದಾನ ಶಿಬಿರ ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳುವಂಥದ್ದು ನಾವು ನೆನೆಸಬೇಕು. ಹಾಗಾಗಿ ತಾವು ಮಾಡುವಂತ ಸುದೀರ್ಘವಾದ ತಮ್ಮ ಈ ಮುಬಾರಕ್ನ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಕಳೆದ 30 ವರ್ಷಗಳ ಹಿಂದಿನ ಸಭೆಯಲ್ಲಿ ಕೂಡ ನಾನು ಭಾಗಿಯಾಗಿದ್ದು, ಅವತ್ತೇನೋ ಒಂದು ಸಾಮೂಹಿಕ ಮದುವೆಯ ಒಂದು ಕಾರ್ಯಕ್ರಮ ಅಂತ ನನ್ನ ನೆನಪಿಗೆ ಬರ್ತಾ ಇದೆ. ಆವಾಗ ನಾನು ಒಂದು ಮಾತು ಹೇಳಿದ್ದು ನನ್ನ ಮನಸ್ಸಲ್ಲಿ ಈಗೂ ಕೂಡ ಇದೆ. ನಿಮ್ಮ ಸಂಸ್ಥೆ ಯಾಕೆ ಬೇಕು? ಈ ಸಂಸ್ಥೆಗಳಿಂದ ಏನು ಲಾಭ? ಸಂಸ್ಥೆಗಳಲ್ಲಿ ಇರುವಂತವರು ಆವಾಗ ಯುವಕರು ಹೆಚ್ಚಿನವರು ನಿರುದ್ಯೋಗಿಗಳು, ಕೆಲಸ ಇಲ್ಲದೆ ಇರುವಂತವರು ಏನಾದರೂ ಒಂದು ಸಂಘ ಕಟ್ಟಿಕೊಂಡು ಕೆಲಸ ಮಾಡುವಂತ ಒಂದು ಯೋಚನೆ. ಆಗ ಸಹಾಯ ಮಾಡಲಿಕ್ಕೆ ಇರುವವರು ಬೆರಳಿಕೆಯ ಜನ, ಅದು ಕೂಡ ಮರದ ಮಿಲ್ಲಿನ ಓನರ್ಸ್ಗಳು ಹೆಚ್ಚಿನವರಾಗ. ಬೇರೆ ಯಾರು ಶ್ರೀಮಂತರು ಅದಕ್ಕೆಲ್ಲ ಸಿಗ್ತಾ ಇಲ್ಲ. ಆಗ ಅವರ ಹತ್ರ ಅವರವರದಾದ ವ್ಯಾಪಾರ ಮಾಡಿಕೊಂಡು ಅವರ ಜನರ ಹತ್ತಿರ ಹೋಗಿ ಸಹಾಯ ಮಾಡುವಂತ ನಿಟ್ಟಿನಲ್ಲಿ ಅವರು ಇರುವುದಿಲ್ಲ. ಆದ ಕಾರಣ ನಿಮ್ಮಂಥವರು ಬೇಕು, ಆ ಮೂಲಕ ಜನರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅಂತ ನಾನು 30 ವರ್ಷಗಳ ಹಿಂದೆ ಹೇಳಿದ್ದೇನೆ. ಆದರೆ ಅಲ್ಲಾಹನ ಅನುಗ್ರಹದಿಂದ ಇವತ್ತು ಯಾರು ಶ್ರೀಮಂತರು ಅಂತ ಹೇಳ್ತಾ ಇದ್ದಾರೆ, ಯಾರು ಮಧ್ಯಮ ವರ್ಗದ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮರಾಗಿದ್ದಾರೆ, ಅವರೆಲ್ಲರೂ ಇವತ್ತು ದಾನಿಗಳಾಗಿದ್ದಾರೆ. ಇದು ನಮ್ಮ ಸಮಾಜಕ್ಕೆ ಬಹಳ ಒಂದು ಉದಾತ್ತವಾದ ಕೊಡುಗೆ ಎಂದು ನಾವು ಹೇಳಬೇಕು. ಉದಾಹರಣೆಗೆ ಹೇಳಬೇಕಾದ್ರೆ ಇಲ್ಲಿ ಉಚ್ಚಿಲದವರಾದ ಡಿ ಲಾಸಿಫ್ ಇದ್ದಾರೆ, ಮುಜಫರ್ ಇದ್ದಾರೆ, ಉಚ್ಚಿಲದವರೇ, ಚಂದ್ರಶೇಖರ್ ಉಚ್ಚಿಲವರಿದ್ದಾರೆ. ಇವರೆಲ್ಲ ಯುವ ಹುಮ್ಮಸ್ಸಿನ ದೊಡ್ಡ ನೇತಾರರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈಗ TB ಅವರು ಮಾಡುವಂತ ಸಾಧನೆ, ಅವರು ಮಾಡಿದ ಕೆಲಸ ಬಿಡಿ ಬಿಡಿಯಾಗಿ ಹೇಳಬೇಕಾದ್ರೆ ನಾನು ಇಲ್ಲೇ ನಿಂತು ಒಂದು ಅರ್ಧ ಗಂಟೆ ಅವರ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾಗ್ತದೆ. ಅದೆಲ್ಲ ಹೇಳುವುದು ಅಗತ್ಯ ಇಲ್ಲ. ಈ ಸೇವೆಯನ್ನ ಭಗವಂತ ಅಲ್ಲಾಹನು ನೋಡಿಕೊಳ್ತಾನೆ. ಆ ಮೂಲಕ ಅಲ್ಲಾಹನು ಅವರಿಗೆ ಶಕ್ತಿಯನ್ನು ಕೊಟ್ಟು ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿ ಅಂತಿರುವ ಪ್ರಾರ್ಥನೆಯೊಂದಿಗೆ ನಮ್ಮ ಮುಜಫರ್ ಆದರೂ ಕೂಡ ಅಷ್ಟೇ, ಉಚ್ಚಿಲದಲ್ಲಿದ್ದು ಮಂಗಳೂರಿನಲ್ಲಿ ನ್ಯಾಯವಾದಿಯಾಗಿ, ಬೆಂಗಳೂರಿನ ಹೈಕೋರ್ಟ್ನಲ್ಲಿ ನ್ಯಾಯವಾದಿ ಆದರೂ ಕೂಡ ನಿರಂತರ ನಮ್ಮ ಜಿಲ್ಲೆಯ ಯುವಕರ ಸಂಪರ್ಕದಲ್ಲಿದ್ದುಕೊಂಡು ಹುರಿದುಂಬಿಸುವಂಥದ್ದು ಇದೆಲ್ಲ ನಮ್ಮ ಭಾಗ್ಯ ಅಂತ ನಾವು ನೆನೆಸಬೇಕು. ಆದರೆ ಇವತ್ತೇನಾಗಿದೆ, ನಮ್ಮಲ್ಲಿ ಪರಸ್ಪರ ಅಪನಂಬಿಕೆಗಳು, ದ್ವೇಷಗಳು ನಮ್ಮಲ್ಲಿ ಜಾಸ್ತಿ ಆಗುವಂಥದ್ದು. ಇದು ನಮ್ಮ ಪಾಲಿಗೆ ಒಂದು ದೊಡ್ಡ ಕೊರತೆ. ಹಾಗಾಗಿ ಪ್ರವಾದಿಯವರ ಕಲ್ಪನೆಯಂತೆ ಪ್ರವಾದಿಯವರಲ್ಲಿ ಒಬ್ಬರು ಹೋಗಿ ಕೇಳ್ತಾರಂತೆ, ನನಗೇನಾದ್ರೂ ಒಂದು ಉತ್ತಮವಾದ ಉಪದೇಶ ನೀಡಿ ಅಂತ. ಆಗ ಪ್ರವಾದಿ ಅವರು ಹೇಳ್ತಾರೆ, ನೀನು ಕೋಪಿಷ್ಠನಾಗಬೇಡ, ನೀನು ದ್ವೇಷವುಳ್ಳವನಾಗಬೇಡ ಅಂತ. ಅಷ್ಟೇ ಹೇಳಿದಾಗ ಅವರಿಗೆ ಅಷ್ಟು ಸಮಾಧಾನಕರವಾಗಲಿಲ್ಲ. ಪುನಃ ಕೇಳಿದ್ರೆ ಪ್ರವಾದಿಯವರೇ ನನಗೇನಾದರೂ ಹೇಳಿ ಅಂತೇಳಿ. ಆಗ ಅದೇ ಮಾತನ್ನು ಪುನರಿಸ್ತಾರೆ, ನೀನು ಕೋಪಿಷ್ಠನಾಗಬೇಡ, ನೀನು ದ್ವೇಷ ಪಡಬೇಡ ಅಂತೇಳಿ. ಹಾಗಾಗಿ ನಾವು ಈ ಎರಡು ವಿಚಾರವನ್ನ ನಾವು ನಮ್ಮ ಹೃದಯದೊಂದಿಗೆ ಸೇರಿಸಿ ಬೆರೆಸಿಕೊಂಡು ಹೋದಾಗ ಸಮಾಜದಲ್ಲಿ ಯಾವ ರೀತಿಯ ಕಲಂಕ ಕೂಡ ಬರುವುದಿಲ್ಲ, ಯಾವ ರೀತಿಯ ತೊಂದರೆ ಕೂಡ ಬರುವುದಿಲ್ಲ ಅಂತ ಹೇಳೋದಕ್ಕೆ ಒಂದು ಸಾಕ್ಷಿ ನಮ್ಮ ಉಚ್ಚಿಲದ ಚಂದ್ರಶೇಖರ್ ಉಚ್ಚಿಲವರು.
ನಾನು ಅವರೆಲ್ಲ ಒಂದೇ ಸಮಯದಲ್ಲಿ ರಾಜಕೀಯ ರಂಗ ಪ್ರವೇಶಿಸಿದವರು. ಒಂದು ಕಾಲದಲ್ಲಿ ಉಚ್ಚಿಲದಲ್ಲಿ ಕೂಡ ಅಶಾಂತಿಯ ವಾತಾವರಣ ಇತ್ತು. ಚಂದ್ರಶೇಖರ್ ಉಚ್ಚಿಲರಂತವರು ಬಂದಾಗ ಆ ದ್ವೇಷ ಮನೋಭಾವನೆಯನ್ನು ಬಿಟ್ಟಾಗ ಇವತ್ತು ಉಚ್ಚಿಲ ಸೋಮೇಶ್ವರ ಒಂದು ಉತ್ತಮ ನಾಡಾಗಿ ಬೆಳೀಲಿಕ್ಕೆ ಕಾರಣ ಆಗಿದೆ. ರಾಜಕೀಯ ಮತ್ತೊಂದು ಬೇರೆ ಬೇರೆ ರೀತಿಯಲ್ಲಿ ಇರಲಿ, ನಾವೆಲ್ಲರೂ ಸೃಷ್ಟಿಕರ್ತನ ಮಕ್ಕಳು. ನಾವೆಲ್ಲ ಒಂದಾಗಿ ಸೌಹಾರ್ದತೆಯಿಂದ ಶಾಂತಿಯಿಂದ ಕೂಡಿದ ಒಂದು ವಾತಾವರಣ ನಿರ್ಮಾಣ ಮಾಡಿ ಜೀವನ ಮಾಡುವುದೇ ಎಲ್ಲ ದಾನಗಳಿಗಿಂತ ಮುಖ್ಯವಾದ ದಾನ ಅಂತ ಹೇಳಿಕೊಂಡು ಅತಿ ಮುಖ್ಯವಾದ ರಕ್ತದಾನ ಶಿಬಿರವನ್ನು ತಾವು ನಡೆಸುವುದು ಇನ್ನಷ್ಟು ರೋಗಿಗಳಿಗೆ, ಅಪಘಾತದಲ್ಲಿ ಸಂಭವಿಸಿದವರಿಗೆ ಅದು ಫಲಕಾರಿಯಾಗಲಿ ಅಂತ ಹೇಳಿಕೊಂಡು KMCಯಲ್ಲಿ ಕೂಡ ಮನೋಹರ್ ಎಂದು ಹೇಳುವರೊಬ್ಬರು ಇದ್ರು. ಅವರು ಕೂಡ ಬಹಳಷ್ಟು ಕೆಲಸ ಮಾಡಿಕೊಂಡು ರಕ್ತದ ಬ್ಲಡ್ ಬ್ಯಾಂಕ್ KMC ಆದ್ರೂ ಕೂಡ ಜನರಿಗೆ ಸಹಾಯ ಮಾಡುವಂತದ್ದನ್ನ ನಾನು ಯಾಕೆ ನೆನಪಿಸ್ತಾ ಇದ್ದೆ ಅಂತ ಹೇಳಿದ್ರೆ, ಫೋನ್ ಮಾಡಿದಾಗ ಸ್ಪಂದನೆ ಮಾಡಿಕೊಂಡು ಜನರಿಗೆ ಉಪಕಾರ ಮಾಡ್ತಾ ಇದ್ರು. ಈಗ ರಕ್ತದಾನ ಶಿಬಿರದ ಕೊರತೆ ಏನು ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಯುವಕರು ನಮ್ಮ ಮೊಬೈಲ್ ನಂಬರ್ ಅನ್ನ ಎಲ್ಲ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡಿದ್ದಾರೆ. ಆದ್ರೆ ಈಗ ಯಾಕೆ ಮತ್ತೆ ಅಗತ್ಯ ಬಿದ್ದಿದೆ ಅಂತ ಹೇಳಿದ್ರೆ, ಕೋವಿಡ್ ನಿಂದಾಗಿ ಲಸಿಕೆ ಕೊಟ್ಟವರು, ಲಸಿಕೆ ಕೊಡದವರು, ರೋಗಿಗಳು ಮತ್ತೊಂದು ಅಂತ ಹೇಳಿ ಬ್ಲಡ್ಡಿನ ಕೊರತೆ ಜಾಸ್ತಿ ಕಾಣ್ತಾ ಇದೆ. ಹಾಗಾಗಿ ನಿಮ್ಮ ಮುಬಾರಕ್ ಅಸೋಸಿಯೇಷನ್ ಅವರು ಮತ್ತು ಈ ರೆಡ್ ಕ್ರಾಸ್ ಸೊಸೈಟಿಯವರು, ಅದೇ ರೀತಿ ನಮ್ಮ ಲಾಸಿಫಿನ ಮುಖಂಡದಲ್ಲಿ ನಡೆಯುವಂತ ಟೀಮ್ ಬಿ ಹ್ಯೂಮನ್ ಅವರು ನಡೆಸುವಂತ ಈ ಕಾರ್ಯ ಅಲ್ಲಾಹು ಸ್ವೀಕರಿಸಲಿ, ಅದರ ಪ್ರತಿಫಲ ಅನುಗ್ರಹ ಮೂಲಕ ನೀಡಲಿ ಅಂತ ಹೇಳುವ ಮಾತನ್ನು ಹೇಳಿ ತಮಗೆಲ್ಲರಿಗೂ ಪ್ರತ್ಯೇಕವಾದ ದುವಾವನ್ನು ಮಾಡಿ ನನ್ನನ್ನು ಆಹ್ವಾನಿಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಉಚ್ಚಿಲದ ಎಲ್ಲ ಶ್ರೀಮಂತ ಹುಡುಗಳಿರುವಾಗ ನಾನು ಕೂಡ ಉಳ್ಳಾಳದವ ಅಂತ ಹೇಳಲಿಕ್ಕೇನಿಲ್ಲ. ನಾನು ಕೂಡ ಮೂಲತಃ ಉಚ್ಚಿಲದವನು. ಹಾಗಾಗಿ ಒಂದು ಅವಕಾಶ ಹಾಕಿ ನಾನು ತಮಗೆ ಅಭಿನಂದನೆ ಸಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಸಮಾಜ ಸೇವೆ ಬಗ್ಗೆ ತಮ್ಮ ಸ್ಪಷ್ಟ ನುಡಿಗಳ ಮೂಲಕ ನಮಗೆ ತಿಳಿಸಿಕೊಟ್ಟಂತ ಜನಾಬ್ ಅಬ್ದುಲ್ ರಶೀದ್ ಹಾಜಿ ಅವರಿಗೆ ಧನ್ಯವಾದಗಳು. ಹಾಗೆ ಈ ನಮ್ಮ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಕಿರು ಪರಿಚಯನ್ನು ನೀಡಲಿಕ್ಕೆ ನಮ್ಮ ಮಂಗಳೂರಿನ ಇತಿಹಾಸ, ನಾನು ಆವಾಗಲೇ ಹೇಳಿದ ಹಾಗೆ ಪ್ರಪ್ರಥಮ ಬಾರಿಗೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದಂತಹ ಅವತ್ತಿನ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ, ಹಾಗೆ ಇವತ್ತಿನ ಬೆಂಗಳೂರಿನ ಹೈಕೋರ್ಟ್ನ ನ್ಯಾಯವಾದಿಯಾಗಿರುವಂತಹ ಜನಾಬ್ ಮುಜಫರ್ ಅಹಮದ್ ರವರನ್ನು ವೇದಿಕೆಗೆ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ನ ಬಗ್ಗೆ ಒಂದು ಕಿರು ಪರಿಚಯ, ಒಂದು 2 ನಿಮಿಷ ನಾನು ಟೈಮ್ ತಗೊಳ್ತೀನಿ. ಈಗಾಗಲೇ ತುಂಬ ವಿಳಂಬವಾಗಿದೆ ಅಂತ ನನಗೂ ಕೂಡ ಗೊತ್ತಾಗಿದೆ. ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ 1980ರಲ್ಲಿ ಪ್ರಾರಂಭಗೊಂಡಿತ್ತು. 1981ರಲ್ಲಿ ಮುಬಾರಕ್ ಅಸೋಸಿಯೇಷನ್ ರಿಜಿಸ್ಟರ್ ಆಯಿತು. ಅದನ್ನು ರಿಜಿಸ್ಟ್ರಾರಲ್ಲಿ ನೋಂದಾವಣೆ ಆಯಿತು. ಪ್ರಾರಂಭದ ಕೆಲವು ವರ್ಷಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡ್ತಾ ಇದ್ದೆವು ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ನಲ್ಲಿ. 1986ರ ನಂತರ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲು ಮಾಡಲು ಪ್ರಾರಂಭಿಸಿದೆವು. ಇಲ್ಲಿ ಈಗಾಗಲೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಬ್ದುಲ್ ನಾಸಿರ್ ಉಚ್ಚಿಲ್ರವರು ಹೇಳಿದ ಹಾಗೆ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಒಂದು ದೊಡ್ಡ ಹಿರಿಮೆ ಏನಂತ ಹೇಳಿದ್ರೆ, ಪ್ರಪ್ರಥಮವಾದ ರಕ್ತದಾನ ಶಿಬಿರ 1993ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದ್ದು ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್. ಈ ವಿಷಯವನ್ನು ನಾವು ಆವರ್ತಿಸಿ ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವತ್ತು ರಕ್ತದಾನ ಶಿಬಿರ ಮಾಡುವುದಂತ ಹೇಳಿದ್ರೆ ನಾವೆಲ್ಲರೂ ಹುಮ್ಮಸ್ಸಿನಿಂದ ಓಡೋಡಿ ಹೋಗ್ತೀವಿ. ಈ ಒಂದು 3 ದಿನದಿಂದ ಇಲ್ಲಿಯ ಎಲ್ಲ ಕಾರ್ಯಕರ್ತರು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಉಳ್ಳಾಳ ಠಾಣಾ ವೃತ್ತ ನಿರೀಕ್ಷಕರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್, ಬಿ ಹ್ಯೂಮನ್ ಹಾಗೂ ರೆಡ್ ಕ್ರಾಸ್ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. 1993ರಲ್ಲಿ ಮೊಹಮ್ಮದ್ ಕಮಾಲ್ ಬ್ಲಡ್ ಬಯೋ ಬ್ಯಾಂಕಿಂಗ್ ಟ್ರಸ್ಟ್ ಅಂತ ಒಂದು ಸಂಘಟನೆ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಅನ್ನು ಸಂಪರ್ಕಿಸಿತು. ನಾವೊಂದು ರಕ್ತದಾನ ಶಿಬಿರ ಮಾಡಬೇಕಂತ ಹೇಳಿ. ಆ ಸಮಯದಲ್ಲಿ 100ರಲ್ಲಿ 90 ಜನ ರಕ್ತದಾನಕ್ಕೆ ವಿರೋಧ ಇದ್ರು. ರಕ್ತದಾನ ಮಾಡಿದ್ರೆ ಏನೋ ತಪ್ಪಾಗುತ್ತೆ, ರಕ್ತದಾನದಿಂದ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅಂತೇಳಿ. ಆ ಸಂದರ್ಭದಲ್ಲಿ ನಾನಿಲ್ಲಿ ನೆನಪಿಸಿಕೊಳ್ಳೋದು ಮರ್ಹೂಮ್ ಪೋಕರ್ ಹಾಜಿ ಅವರನ್ನು. ಆಗ ನಮ್ಮ ಮಸೀದಿಯ ಅಧ್ಯಕ್ಷರಾಗಿದ್ದರು, ನಮ್ಮ ಜಮಾತಿನ ಅಧ್ಯಕ್ಷರಾಗಿದ್ದಂತಹ ಮರ್ಹೂಮ್ ಪೋಕರ್ ಹಾಜಿ ಅವರು, ಅದೇ ರೀತಿ ಆಗ ಇದ್ದಂಥ MK ಮೊಹಮ್ಮದ್ ಹಾಜಿ ಅವರು, ಈಗ ನಮ್ಮೊಂದಿಗಿರುವಂಥ UB ಮೊಹಮ್ಮದ್ ಹಾಜಿ, ಪೆರ್ಬೇಲ್ ಹಾಜಾರು, ಇವರೆಲ್ಲರೂ ಸೇರಿಕೊಂಡು ಅಬ್ದುಲ್ ಸಲಾಂ ರವರು ನಮಗೆ ಅವತ್ತು ಸಪೋರ್ಟ್ ಮಾಡಿದರು. ನೀವು ಈ ಕಾರ್ಯಕ್ರಮ ಮಾಡಿ, ನಾವು ನಿಮ್ಮಿಂದ ಇದ್ದೀವಿ ಅಂತೇಳಿ.
ಪ್ರಾರಂಭದಲ್ಲಿ ನಮಗೆ ಒಂದು ತಳಮಳ ಇತ್ತು, ಇದು ಸಕ್ಸಸ್ ಆಗ್ಬೋದಾ, ಯಾರಾದರೂ ರಕ್ತ ಕೊಡ್ಬೋದಾ ಅಂತೇಳಿ. ಆವತ್ತು ಈ ಮಹಾನೀಯರು, ಈ ಊರಿನ ಒಂದು ದೊಡ್ಡ ಒಳ್ಳೆತನ ಅಂತ ಹೇಳಿದರೆ, ನಾವು ಬೆಳೆದು ಬರುವಾಗ ಅತ್ಯುತ್ತಮ ಹಿರಿಯರನ್ನು ಪಡೆದಿದ್ದೀವಿ ನಾವು, ಅಲ್ಹಮ್ದುಲಿಲ್ಲ. ಅದರಲ್ಲಿ ಕೆಲವರು ನಮ್ಮನ್ನು ಅಗಲಿ ಹೋಗಿದ್ದಾರೆ, ಕೆಲವರು ನಮ್ಮೊಂದಿಗಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಆವತ್ತು ಒಂದು ಪ್ರಥಮ ರಕ್ತದಾನ ಶಿಬಿರ ನಡೆಯಿತು. ಅದೊಂದು ದೊಡ್ಡ ವಿಜಯವಾಯಿತು. 50 ಯೂನಿಟ್ ಬ್ಲಡ್ ಅನ್ನು ನಾವು ಪಡೆದುಕೊಟ್ಟಿವಿ. ಅದರ ನಂತರ ಸತತವಾಗಿ ಹಲವಾರು ವೈದ್ಯಕೀಯ ಕಾರ್ಯಕ್ರಮವನ್ನು, ನೇತ್ರ ಚಿಕಿತ್ಸಾ ಕಾರ್ಯಕ್ರಮವನ್ನು ಮಾಡುತ್ತಾ ಮುಬಾರಕ್ ಮುಂದೆ ಸಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ವ್ಯಾಕ್ಸಿನ್ ಅನ್ನು ಕೊಡುವ ಬಗ್ಗೆ ಅಭಿಯಾನವನ್ನು ಮಾಡಿದೆ. ಅದೇ ರೀತಿ ಆಹಾರವನ್ನು ಪೂರೈಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದೆ. ಅದೇ ರೀತಿಯಲ್ಲಿ ಬಡವರ ನಿರ್ಗತಿಗರ ಮದುವೆಗೆ ಅಥವಾ ಅನಾರೋಗ್ಯವಾಗಿ ಆಸ್ಪತ್ರೆಯಲ್ಲಿದ್ದರೆ ಅವರ ಖರ್ಚು ವೆಚ್ಚಗಳನ್ನು ನೋಡುವಂಥ ಕೆಲಸವನ್ನು, ಯಾವುದೇ ಪ್ರಚಾರವಿಲ್ಲ. ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ನ ಅದ್ಭುತ ಸಾಧನೆಯಿಂದ ಯಾವುದೇ ಪ್ರಚಾರವಿಲ್ಲ, ಯಾವುದೇ ಮಾಧ್ಯಮ ಅಥವಾ ಸೋಷಿಯಲ್ ಮೀಡಿಯಾವನ್ನು ನಾವು ಬಳಸ್ತಾ ಇಲ್ಲ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಎಲ್ಲ ಕಡೆ ರಸ್ತೆಗಳಿದೆ, ಎಲ್ಲಿಗೆ ಹೋಗ್ಬೇಕಿದ್ರು ಡಾಮರ್ ರಸ್ತೆ ಅಥವಾ ಕಾಂಕ್ರೀಟ್ ರಸ್ತೆ ಇದೆ. 90ರ ದಶಕದಲ್ಲಿ ಅಜ್ಜಿನಡ್ಕಕ್ಕೆ ಹೋಗ್ಬೇಕಿದ್ರು ಕೂಡ ಮಳೆಗಾಲದಲ್ಲಿ ಕಷ್ಟ ಆಗುತ್ತಾ ಇತ್ತು. ಆ ಸಂದರ್ಭದಲ್ಲಿ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ನ ಸದಸ್ಯರು ಪ್ರತಿಯೊಬ್ಬರು ಕೂಡ ಶ್ರಮದಾನ ಮಾಡುವ ಮೂಲಕ ಎಷ್ಟೋ ರಸ್ತೆಗಳನ್ನು ನಿರ್ಮಿಸಿ ಕೊಟ್ಟಿದ್ದಾರೆ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಈ ನಿಮ್ಮ ಮುಂದೆ ನಿಂತು ಇವತ್ತು ಮಾತನಾಡಬೇಕಿದ್ರು ಕೂಡ ಅದೇ ರೀತಿ ಟೀಮ್ ಹ್ಯೂಮನ್ ಎಂಬ ಬಿ ಹ್ಯೂಮನ್ ಎಂಬ ಸಂಘಟನೆ ನಡೆಸಿರುವ ಆಸಿಫ್ರವರು ಇಷ್ಟರ ಮಟ್ಟಿಗೆ ಬೆಳೆಯಬೇಕಿದ್ರು ಕೂಡ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ನ ಫೌಂಡೇಶನ್ ಅದಕ್ಕೆ ಕಾರಣ ಅಂತೇಳಿ ಬಹಳ ಹೆಮ್ಮೆ ಹಾಗೂ ಸಂತೋಷದಿಂದ ನಾನು ಹೇಳ್ತೇನೆ. ಅದಕ್ಕಾಗಿ ಈ ಊರಿನ ಪ್ರತಿಯೊಬ್ಬರಿಗೂ ಕೂಡ ನಾವು ಚಿರಋಣಿಯಾಗಿದ್ದೀವಿ. ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ನಡೆದು ಬಂದ ದಾರಿಯ ಬಗ್ಗೆ ಹೇಳುವುದಾದರೆ ಒಂದು ಇಡೀ ದಿನ ನಾವು ಮಾತಾಡ್ಕೊಂಡು ಹೋಗಬೇಕಾಗಿತ್ತು. ಇವತ್ತಿನ ಈ ಕಾರ್ಯಕ್ರಮ ಕೂಡ ಬಿ ಹ್ಯೂಮನ್ ಹಾಗೂ ಮುಬಾರಕಿನ ಸಹಯೋಜನೆಯಲ್ಲಿ ನಡೆಯುವುದಂತೇಳಿ ತಿಳಿದು ಬಹಳ ಸಂತೋಷವಾಗಿ ನಾನು ಕೂಡ ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮವನ್ನು ಒಂದು ಗೆಲುವು ಮಾಡಿ ಕೊಡಬೇಕಾದಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾನು ಸೇರಿ ನಾವೆಲ್ಲರೂ ಕೂಡ ರಕ್ತದಾನ ಮಾಡುವನ. ನಾವು ಮಾಡುತ್ತಿರುವ ಪ್ರತಿಯೊಂದು ಒಂದು ಸಮಾಜ ಸೇವೆಯಲ್ಲಿ ಕೂಡ ನಮಗೆ ಮದ್ರಸಾ ಶಿಕ್ಷಣದ ಬಗ್ಗೆ ನಾನು ಒಂದು ನಿಮಿಷ ಹೇಳ್ತೀನಿ. ನಮ್ಮ ಉಸ್ತಾದರು, ನಮ್ಮ ಮದ್ರಸಾ ಪ್ರಾಯಶಃ ನಮ್ಮ ಈ ಬೆಳವಣಿಗೆ ಕಾರಣಕರ್ತರು ಅಂತೂ ಕೂಡ ಹೇಳ್ಬೋದು. ನೀವು ಒಬ್ಬನ ಜೀವ ಉಳಿಸಿದ್ರೆ ನೀವು ಪ್ರಪಂಚದಲ್ಲಿರುವ ಸರ್ವ ಮಾನವರ ಜೀವ ಉಳಿಸಬೇಕೆಂಬ ಪರಿಶುದ್ಧ ಕುರಾನ್ನ ವಾಕ್ಯವನ್ನು ನಮಗೆ ಕಲಿಸಿಕೊಟ್ಟದ್ದು ಇಲ್ಲಿ ಕುಳಿತುಕೊಳ್ಳಿರುವಂತಹ ಮದ್ರಸಾ ಶಿಕ್ಷಕರು ಅಥವಾ ನಮ್ಮ ಉಲಮಾಗಳು, ಗುರುಗಳು. ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಇದನ್ನು ನಾವು ಹೇಳಿಕೊಡ್ಬೇಕು. ಮದ್ರಸಾದಲ್ಲಿ ಗೊತ್ತಾಯಿತು ನಮಗೆ, ಭೂಮಿಯ ಮೇಲಿರುವವರ ಮೇಲೆ ಕಾರುಣ್ಯ ತೋರಿಸಿದರೆ ಆಕಾಶದಲ್ಲಿರುವ ನಾನು ನಿಮ್ಮ ಮೇಲೆ ಕಾರುಣ್ಯ ತೋರಿಸ್ತೇನೆ ಅಂತ ಅಲ್ಲಾಹ್ ಹೇಳಿದ ಮಾತನ್ನು ನಮಗೆ ಮದ್ರಸಾದಲ್ಲಿ ಕಲಿಸಿಕೊಡಲಾಯಿತು. ಅದಕ್ಕಾಗಿ ನಾವು ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಸಮಾಜ ಸೇವೆ ಮಾಡುವಂತ ಕನಸು ಕಾಣ್ತೀವಿ, ಮಾಡಲು ಪ್ರಯತ್ನಿಸುತ್ತೀವಿ. ಅಲ್ಲಾಹ್ ನಾವು ಮಾಡಿದಂಥ ಒಳ್ಳೆ ಕಾರ್ಯಕ್ರಮಗಳನ್ನು ಸ್ವೀಕರಿಸುವಂತಾಗಲಿ ಅಂತ ದುವಾ ಮಾಡುತ್ತಾ ನನ್ನ ಮಾತುಗಳನ್ನು ಕೇಳಿದ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಿಸುತ್ತಾ ಮಾತುಗಳನ್ನು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಯೂಸುಫ್ ರವರೇ. ನಮ್ಮ ಈ ಕಾರ್ಯಕ್ರಮದ ಬಗ್ಗೆ, ರಕ್ತದಾನ ಶಿಬಿರದ ಬಗ್ಗೆ ಒಂದು 2 ಮಾತಾಡಬೇಕಂತೇಳಿ ನಮ್ಮದೇ ಊರಿನವರಾದ ಹಾಗೆ ಭಾರತೀಯ ಜನತಾ ಪಾರ್ಟಿ ಇದರ ಮಂಗಳೂರು ವಿಧಾನಸಭಾ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ರವರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದೆ. ಇವತ್ತು ಬರೀ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತೇವೆ. ಈಗಾಗಲೇ ಮುಜಫರ್ ರವರು ಈ ಒಂದು ಸಂಸ್ಥೆ ಕಳೆದ 40 ವರ್ಷಗಳಿಂದ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡಿ ಸಮಾಜದ ಆಗುವಗಳ ಬಗ್ಗೆ ನಮಗೆಲ್ಲ ಪರಿಚಯಗಳನ್ನು ಮಾಡಿದರು. ಆ ಒಂದು ಬಹಳಷ್ಟು ವರ್ಷಗಳ ಮೊದಲು ಯಾರು ಕೂಡ ರಕ್ತದಾನಕ್ಕೆ ಬರದಿದ್ದಂಥ ಸಂದರ್ಭದಲ್ಲಿ ಒಂದು ಪ್ರಥಮವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ತದಾನದ ಶಿಬಿರದ ಒಂದು ಮಹತ್ವವನ್ನು ತಿಳಿಸಿ ಜನರ ಬದುಕು ಮರಣದ ಆ ಹೋರಾಟದಲ್ಲಿ ಒಬ್ಬನನ್ನು ಹೇಗೆ ಉಳಿಸಬಹುದು ಎನ್ನುವಂಥ ಆ ಚಿಂತನೆಯನ್ನು ಬಹಳಷ್ಟು ವರ್ಷದ ಮೊದಲೇ ತಮ್ಮ ಸಮಾಜಮುಖಿಯಾಗಿರ್ತಕ್ಕಂಥ ಸಂಘಟನಾತ್ಮಕವಾಗಿ ಎಲ್ಲರ ಮನಸ್ಸುಗಳನ್ನು ಭಾವನಾತ್ಮಕವಾಗಿ ಗೆದ್ದಿರ್ತಕ್ಕಂಥ ಒಂದು ಸಂಸ್ಥೆ ಇದ್ದರೆ ಅದು ಮುಬಾರಕ್ ಅಸೋಸಿಯೇಷನ್ ಅಂತೇಳಿಗೆ ಬರೀ ಸಂತೋಷ ಆಗ್ತದೆ. ಇವತ್ತು ನಮಗೆಲ್ಲ ತಿಳಿದ ಹಾಗೆ ನಾವೆಲ್ಲ ಬೇರೆ ಬೇರೆ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಯಕರ್ತರು. ಈಗ ಉಳ್ಳಾಲ ದರ್ಗದ ನಮ್ಮ ಆತ್ಮೀಯರು ಮಾರ್ಗದರ್ಶಕರು ಒಂದು ಉಲ್ಲೇಖವನ್ನು ಮಾಡಿದರು. ಯು ಬಿ ಮೊಹಮ್ಮದ್
1987ನೇ ಇಸವಿಯಲ್ಲಿ ಇಲ್ಲಿ ಮಂಡಲ ಪಂಚಾಯತ್ ಚುನಾವಣೆ ಆ ಸಂದರ್ಭದಲ್ಲಿ ನಾನು ನಮ್ಮ ಪಾರ್ಟಿಯಿಂದ ನಾನು ಒಬ್ಬನೇ ಗೆದ್ದು ಬಂದೆ. ನಮ್ಮ ಆತ್ಮೀಯರು UB ಮೊಹಮ್ಮದ್ರು ಮತ್ತು ಈಗಿನ ದರ್ಗದ ಅಧ್ಯಕ್ಷರು ಕೂಡ ಆ ಸಂದರ್ಭದಲ್ಲಿ ಉಳ್ಳಾಲದಲ್ಲಿ ಮಂಡಲ ಪಂಚಾಯತ್ನ ಸದಸ್ಯರಾಗಿ ಈ ಬಹಳಷ್ಟು ಪವಿತ್ರ ಕ್ಷೇತ್ರದ ದರ್ಗದ ಅಧ್ಯಕ್ಷರಾಗಿ ಆಗಿರುವಂಥದ್ದು ಕೂಡ ನಮಗೆ ಭಾರಿ ಹೆಮ್ಮೆ. ಈಗ ಉಲ್ಲೇಖ ಮಾಡಿದ್ರು, ನಾವೆಲ್ಲ ರಾಜ್ಯಕ್ಕೆ ಪ್ರಥಮವಾಗಿ ಆ ಪ್ರವೇಶ ಮಾಡಿದಂಥ ಕಾಲಘಟ್ಟವನ್ನು ಉಲ್ಲೇಖ ಮಾಡಿದರು. ಬಹಳ ಸಂತೋಷವಾಯಿತು. ಇವತ್ತು ಮುಬಾರಕ್ ಅಸೋಸಿಯೇಷನ್ನ 1-2-3 ಕಾರ್ಯಕ್ರಮಕ್ಕೆ ನಾನು ಕೂಡ ಭಾಗಿಯಾಗಿದ್ದೆ. ಹಲವಾರು ವರ್ಷದಿಂದ ಈ ಭಾಗದಲ್ಲಿ ಯಾರು ಆರ್ಥಿಕವಾಗಿ ದುರ್ಬಲರು ಇದ್ದಾರ ಅಂಥವರನ್ನ ಮೇಲೆತ್ತುವಂಥ ಒಂದು ಆ ಮನಸ್ಸು ಉಂಟಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮನಸ್ಸು. ಇವತ್ತು ನಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ಊರಿನಲ್ಲಿ ಬಹಳಷ್ಟು ಶ್ರೀಮಂತರು ಇದ್ದಾರೆ, ಆದರೆ ಆ ಹೃದಯ ಶ್ರೀಮಂತಿಕೆ ಇರುವಂಥದ್ದು ಬಹಳ ಕಡಿಮೆ. ಇವತ್ತು ನಾವೇನಾದರೂ ಅನುಕೂಲ ಆದರೆ ನಾವು ನಮ್ಮ ಹೆಂಡತಿ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬಡ ಜನರ ಒಂದು ಅವರ ಅಳುವನ್ನ ಹೋಗಲಾಡಿಸುವಂತ, ಅವರ ಮನಸ್ಸಿಗೆ ಒಂದು ಸಂತೋಷವನ್ನ ಕೊಡುವಂತ ಕಾರ್ಯಕ್ರಮ ಇವತ್ತು ಇಂಥ ಒಂದು ಸಂಘಟನೆ ಮಾಡಿದಾಗ ಈ ಊರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಎನ್ನುವಂತ ಆ ಉಲ್ಲೇಖದೊಟ್ಟಿಗೆ ಇವತ್ತು ನಮ್ಮ ರಕ್ತದಾನ ಶಿಬಿರದ ಮಹತ್ವ ಈಗಾಗಲೇ ಅದರ ವೈದ್ಯರು ನಮಗೆಲ್ಲ ತಿಳಿಸ್ಲಿಕ್ಕೆ ಇರಬಹುದು. ಇವತ್ತು ಏನಾದರೂ ಒಂದು ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ, ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ, ಅನಾರೋಗ್ಯ ಪೀಡಿತವಾಗಿರ್ತಕ್ಕಂತಹ ಕಾಲಘಟ್ಟದಲ್ಲಿ ಎಷ್ಟೋ ಜನ ರಕ್ತದ ಕೊರತೆ ಇದ್ದು ಅವರು ಹಸುನೋಗಿದ್ದ ಒಂದು ಪರಿಸ್ಥಿತಿ ಕೂಡ ನಾವೆಲ್ಲ ಕಂಡಿದ್ದೇವೆ. ಅಂತ ಒಂದು ಸಂದರ್ಭದಲ್ಲಿ ಈ ರಕ್ತದಾನ ಮಾಡಿ ಅವರ ಜೀವ ಉಳಿಸುವಂಥದ್ದು ಅದಕ್ಕಿಂತ ದೊಡ್ಡ ಯಾವುದೇ ಒಂದು ದಾನ ಇಲ್ಲ ಅಂತ ಹೇಳಲಿಕ್ಕೆ ಭಾರಿ ಹೆಮ್ಮೆ ಆಗ್ತದೆ. ಅಂತ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಸೇವಾ ಮನೋಭಾವದಿಂದ ಇವತ್ತು ಸಂಘಟನೆಯವರು ಎಲ್ಲರನ್ನ ಇವತ್ತು ಜಂಟಿಯಾಗಿ ತಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಎಲ್ಲರಿಗೂ ಕೂಡ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನೀವು ರೂಪಿಸಿದ್ದೀರಿ. ಖಂಡಿತವಾಗಿಯೂ ನಿಮ್ಮ ಎಲ್ಲ ಆ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ನನ್ನ ಸಹಕಾರ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಹಾಗೂ ಟೀಮ್ ಬಿ ಹ್ಯೂಮನ್ ಹಾಗೂ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇದರ ಜಂಟಿ ಸಹಭಾಗಿತ್ವದಲ್ಲಿ ಈ ದಿನ ಏನು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಕೆಲಸದ ಒತ್ತಡ ಇದ್ರೂ ಸಹ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಮತ್ತೆ ಆಗಮಿಸಿ ಒಳ್ಳೆ ಕೆಲಸ ಮಾಡ್ತಾ ಇರೋರಿಗೆ ಒಂದು ಬೆನ್ನು ತಟ್ಟಿ ಶುಭಾಶಯಗಳನ್ನು ಹೇಳಬೇಕು ಅಂತ ಹೇಳಿ ಏನೇ ಕಾರ್ಯದ ಹತ್ರ ಇದ್ರೂ ಕೂಡ ನಾನು ಬಂದು 2 ನಿಮಿಷ ಮಾತಾಡಿ ಹೋಗಲಿಕ್ಕೆ ಬಂದಿದ್ದೇನೆ. ಮತ್ತೊಮ್ಮೆ ನಾನು ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಅವರಿಗೆ ಹಾಗೂ ಟೀಮ್ ಬಿ ಹ್ಯೂಮನ್ ಈ ಸಂಘಟನಾ ಕಾರ್ಯಕ್ಕೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ರಕ್ತದಾನ ಅನ್ನೋದು ಎಷ್ಟೋ ದಾನಗಳಲ್ಲಿ ಒಂದು ಶ್ರೇಷ್ಠ ದಾನ ರಕ್ತದಾನ. ಯಾಕಂದ್ರೆ ಒಂದು ಜೀವ ಉಳಿಸ್ತಕ್ಕಂಥ ಒಂದು ಪುಣ್ಯ ಕೆಲಸ ಇದರಿಂದ ಆಗ್ತದೆ. ಇದು ನಾನು ಈ ಹಿಂದೆನೂ ಕೂಡ ಒಂದು ಬಿ ಹ್ಯೂಮನ್ ಅವರು ಮಾಡಿದಂಥ ಕಾರ್ಯಕ್ರಮದಲ್ಲಿ ಹೇಳಿದ್ದೆ. ಏನು ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಳ್ಬೇಕು, ಹೆಲ್ತ್ ಕ್ಯಾಂಪ್ಗಳನ್ನು ಹಮ್ಮಿಕೊಳ್ಬೇಕು, ಮತ್ತೆ ಯುವಕರಿಗೆ ಏನು ಈಗಿನ ಯುವಕರು ದಾರಿ ತಪ್ಪತಕ್ಕಂಥದ್ದು ಜಾಸ್ತಿ ಆಗಿದೆ. ದುಶ್ಚಟಗಳನ್ನು ಕಲಿತಕ್ಕಂಥದ್ದು, ಗಾಂಜಾ ಹೊಡಿತಕ್ಕಂಥದ್ದು, ಮದ್ಯಪಾನ ಮಾಡ್ತಕ್ಕಂಥದ್ದು, ಮತ್ತೆ ಗ್ಯಾಂಗ್ಗಳಲ್ಲಿ ಕೂಡಿ ಬೇರೆ ಬೇರೆ ಕೆಟ್ಟ ಒಂದು ಹವ್ಯಾಸಗಳನ್ನ ಕಲಿತಕ್ಕಂಥದ್ದು ಆಗ್ತಾ ಇದೆ. ಅವ್ರಿಗೂ ಸಹ ಯುವಕರಿಗೆ ಒಳ್ಳೆ ದಾರಿ ತರಬೇಕಾದಂತ ಕೆಲಸವನ್ನು ಮಾಡಬೇಕು. ಅದ್ರ ಬಗ್ಗೆ ಕೂಡ ಕಾರ್ಯಾಗಾರಗಳನ್ನ ಹಮ್ಮಿಕೊಳ್ಳಿ. ಅದಕ್ಕೆ ನನ್ನ ಸಹಾಯ ಸಹಕಾರ ಯಾವಾಗಲೂ ಇದ್ದೇ ಇರ್ತದೆ. ನಾನು ಕೂಡ ಬಂದು ಅವರಿಗೆ ಏನು ಒಳ್ಳೆ ದಾರಿಯಲ್ಲಿ ಹೋಗ್ತಕ್ಕಂಥ ಒಂದು ಹಿತ ವಚನಗಳನ್ನ ಹೇಳ್ತೀನಿ ಅಂತ ಈಗಾಗಲೇ ಹೇಳಿದ್ದೆ. ಇನ್ನೊಮ್ಮೆ ಕೂಡ ನಾನು
ನಮ್ಮ ಏನು ಸಂಘಟನಾಕಾರರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಏನು ಯುವಕರಿಗೆ ಒಂದು ಕಾರ್ಯಾಗಾರನ ಹಮ್ಮಿಕೊಳ್ಳಿ. ಪೊಲೀಸ್ ಇಲಾಖೆಯಿಂದ ನಾವು ಬರ್ತೀವಿ, ಮತ್ತೆ ಹಿರಿಯರು ಎಲ್ಲ ಹೇಳಿದ್ರೆ ಯಾವ ರೀತಿ ಕಾನೂನು ಅಂದ್ರೆ ಏನಿದೆ, ಯಾವ ಹಾದಿಯಲ್ಲಿ ಹೋಗ್ಬೇಕು, ಅದ್ರ ಬಗ್ಗೆ ಅವರಿಗೆ ಒಂದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಯಾವುದು ಸರಿ, ಯಾವುದು ಸುಳ್ಳು, ಯಾವುದು ತಪ್ಪು, ಯಾವ ದಾರಿ ಸರಿ ಅಂತ ಯುವಕರಿಗೆ ಗೊತ್ತಿಲ್ಲ. ಅವರು ಎಷ್ಟೋ ಜನ ಗೊತ್ತಿಲ್ಲದೆ ತಪ್ಪು ಹಾದಿಯನ್ನು ಹಿಡಿತಾರೆ. ತಪ್ಪು ಹಾದಿಯನ್ನು ಹಿಡಿದವರು ಇವತ್ತು ನಾವು ನೋಡ್ತಾ ಇದ್ದೀವಿ. ನೀವು ಕೋರ್ಟ್ಗಳಿಗೆ ಹೋದ್ರೆ 18, 20, 22 ವರ್ಷದ ಹುಡುಗರು ಬೇಕಾದಷ್ಟು ಜನ ಇರ್ತಾರೆ. ಅವ್ರಿಗೆ ಕೇಳಿದ್ರೆ ಸರ್ ಯಾವ್ದೋ ಕೇಸ್ ಆಗ್ಬಿಡ್ತು ಗೊತ್ತಿಲ್ಲ, ಯಾರೋ ಬಂದು ಕರೆದ್ರು, ನಾನು ಹೋದೆ, ನಾನು ಭಾಗಿಯಾದೆ, ಯಾವುದೋ ಗಲಾಟೆಯಲ್ಲೋ ದೊಂಬಿಯಲ್ಲೋ ಅಥವಾ ಯಾವುದೋ ಒಂದು ಕಳ್ಳತನದಲ್ಲೋ ಭಾಗಿಯಾದೆ, ಇವತ್ತು ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವಾಗ ನನಗೆ ಅನಿಸ್ತದೆ ಇವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ. ಅವರಿಗೆ ಮಾರ್ಗದರ್ಶನ ಮಾಡೋರು ಯಾರು? ಮಾರ್ಗದರ್ಶನ ಮಾಡೋರು ಬೇಕಾಗಿದೆ. ಅವರಿಗೆ ಯಾವುದು ಸತ್ಯ ದಾರಿ ಇದೆ, ಯಾವುದು ಕಾನೂನಾತ್ಮಕ ದಾರಿ ಇದೆ, ಅದನ್ನು ನಾವು ಹೇಳ್ಕೊಡ್ಬೇಕು. ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ರಮ, ಏನು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀರಾ, ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಹೇಳಿ, ಈ ಇಂಥ ಮತ್ತೆ ಯುವಕರನ್ನು ಸರಿದಾರಿಗೆ ತರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹಿತ ನೀವು ಹಮ್ಮಿಕೊಳ್ಳಿ ಅಂತೇಳಿ ನಾನೊಂದು ಸಲಹೆ ಕೊಡ್ತಾ ಇದ್ದೇನೆ. ಅದೇ ಹಾಗೆ ಮತ್ತೊಮ್ಮೆ ನಮ್ಮ ಈಗ ಪೊಲೀಸ್ ಆಯುಕ್ತರು ಈ ನಮ್ಮ ಸ್ಥಳೀಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಯುವಕರಿಗೆ ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆಗಲಿ ಅಂತೇಳಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ನಾನು ಈಗ ಈ ಹಿಂದೆ ಹೇಳಿದ್ದೆ, ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನೀವು ನೋಡಿದ್ರೆ ಇವತ್ತು ಇರತಕ್ಕಂಥದ್ದು ಎಲ್ಲ ಬಾಗಲಕೋಟೆ, ಬಿಜಾಪುರ ಹಾಗೂ ಹುಬ್ಬಳ್ಳಿ ಸೈಡು ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಸಬ್ ಇನ್ಸ್ಪೆಕ್ಟರ್ ತನಕ ಅವರೇ ಇದ್ದಾರೆ. ಯಾಕಪ್ಪ ಇದ್ರ ಕೊರತೆ? ಯಾಕೆ ಇಲ್ಲಿ ಅವ್ರು ಬಂದಾಗ ನಿಮ್ಮ ಏನು ಮಾತು ಇಲ್ಲಿನ ತುಳು ಭಾಷೆ ಅವ್ರಿಗೆ ಬರೋದಿಲ್ಲ, ಮತ್ತೆ ಅಲ್ಲಿನ ಭಾಷಾ ವೈಖರಿ ಮತ್ತು ಇಲ್ಲಿನ ಭಾಷಾ ವೈಖರಿಗೂ ಡಿಫ್ರೆನ್ಸ್ ಆಗ್ತದೆ. ಯಾಕಂದ್ರೆ ಅಲ್ಲಿ ಭಾಷೆ ಸ್ವಲ್ಪ ರಫ್ ಆಗುತ್ತೆ, ಇಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಅಸಮತೋಲನ ಆಗ್ಬಿಟ್ಟು ಅದೇ ಒಂದು ಜಗಳಕ್ಕೆ ಅಥವಾ ಮತ್ತೊಂದಕ್ಕೆ ಕಾರಣ ಆಗ್ತಿರ್ತದೆ ನಾವು ನೋಡ್ತಾ ಇದ್ದೇವೆ. ಅದನ್ನ ಮನಗಂಡು ದಕ್ಷಿಣ ಕನ್ನಡದವರು ಮತ್ತು ಉಡುಪಿಯವರು ಇಲ್ಲಿ ಪೊಲೀಸ್ ಇಲಾಖೆ ಆಗಲಿ ಸೇರಿದಂತೆ ಬೇರೆ ಸರ್ಕಾರಿ ಕೆಲಸ, ಬೇರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ಪಡೆ ಆಗ್ತದೆ, ಕಮ್ಮಿ ಆಗ್ತಾ ಇದೆ. ಯಾಕೆ ಕಮ್ಮಿ ಆಗ್ತಾ ಇದೆ ಅಂದ್ರೆ ಅವೇರ್ನೆಸ್ ಇಲ್ಲ. ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಜಾಸ್ತಿ ಈ ಬಿಸ್ನೆಸ್ ಫೀಲ್ಡ್ ಆಗಲಿ ಮತ್ತೆ ಬೇರೆ ಒಂದು ರಂಗಗಳಲ್ಲಿ ಹೋಗ್ತಾ ಇದ್ದಾರೆ. ಅವ್ರ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ 60 ಜನ ಇದ್ರೆ 10 ಜನ ಅಥವಾ 12 ಜನ ಲೋಕಲ್ ಅಂದ್ರೆ ದಕ್ಷಿಣ ಕನ್ನಡ ಉಡುಪಿಯವರಿದ್ದಾರೆ. ಉಳಿದದೆಲ್ಲ ಹೊರಗಿನವರು, ಬಾಗಲಕೋಟೆ, ಬಿಜಾಪುರ ಆ ಸೈಡ್ ಅವರು. ಇಲ್ಲಿನವರು ಹೆಚ್ಚೆಚ್ಚಾಗಿ ಸರ್ಕಾರಿ ಇಲಾಖೆಗಳಿಗೆ ಏನು ಬರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಆಯುಕ್ತರು 200 ಜನಕ್ಕೆ ಫ್ರೀ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ PC ಇರ್ಬೋದು, PSI ಇರ್ಬೋದು, ಈಗಾಗಲೇ ಅದು ನಡೀತಾ ಇದೆ. ಇನ್ನೊಮ್ಮೆ ಇಲ್ಲೂ ಸ್ಥಳೀಯ ಯುವಕರಿಗೆ ಕರೆಸಿ ಒಂದು ಕಾರ್ಯಾಗಾರನ ಹಮ್ಮಿಕೊಂಡು ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ PC ಇರ್ಬೋದು, PSI ಇರ್ಬೋದು, ಅಥವಾ ಬೇರೆ FDA ಇರ್ಬೋದು, KS ಇರ್ಬೋದು, IAS ಇರ್ಬೋದು, ಇಂಥ ಪರೀಕ್ಷೆಗಳಿಗೆ ಅವರಿಗೆ ತಯಾರಿ ಮಾಡ್ತಕ್ಕಂಥ ಕೆಲಸವನ್ನು ನಿಮ್ಮ ಒಂದು ಸಂಘಟನೆಯಿಂದ ಆಗಲಿ. ಅದಕ್ಕೆ ನಾವೇನು ನಮ್ಮ ವತಿಯಿಂದ ಸಹಕಾರ ಮತ್ತು ಸಹಾಯವನ್ನು ಕೊಡ್ಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ, ಮತ್ತೊಮ್ಮೆ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ಹಮ್ಮಿಕೊಳ್ಳಿ. ನಿಮ್ಗೆಲ್ಲರಿಗೂ ಶುಭವಾಗಲಿ ಅಂತ ನಾನು ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. Assalamu alaikum. Respected dignitaries on the forum, the members of Mubarak Welfare Association and Team B Women, and all my dear friends. It's a pleasure to have you all here. As you all know that today we are hosting a program that promotes social commitment through this blood donation camp. Blood donation is above all donation, as blood is an alternative to life. Humanity can survive only when we voluntarily donate blood. So I would like to congratulate all who have come here to donate blood and be a part of this noble cause. Mubarak Welfare Association and Team B Women have conducted many social events, and today we are happy to have a joint blood donation camp for the first time. Speaking of Team B Women, this team has earned a lot of recognition during this hard time. And Alhamdulillah, we are humble and grateful to Almighty for blessing us at least to do our little thing. And this gives us immense satisfaction. Inshallah, in future we also pray that Almighty accept us to do more things and be in service to the humanity.
ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ. ಧನ್ಯವಾದಗಳು ಅಹ್ನಾಫ್ ರವರೇ. ಹಾಗೆ ನಮ್ಮನ್ನುದ್ದೇಶಿಸಿ ಮುಂದಕ್ಕೆ ಮಾತಾಡ್ಲಿಕ್ಕಿದ್ದಾರೆ. ಕೊನೆಯದಾಗಿ ಒಬ್ಬ ಅದ್ಭುತ ಮಾತುಗಾರ, ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿ, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯರಾದ ಶ್ರೀಯುತ ರಿಯಾಜ್ ಫರಂಗಿಪೇಟೆ ಅವರನ್ನು ಪೋಡಿಯಂ ಆಹ್ವಾನಿಸ್ತಾ ಇದ್ದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮ್ ಅಲಾ ಅಶ್ರಫಿಲ್ ಅಂಬಿಯಾ ವಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್, ಸೋಮೇಶ್ವರ್ ಉಚ್ಚಿಲ್, ಟೀಮ್ ಬಿ ಹ್ಯೂಮನ್ ಮ್ಯಾಂಗ್ಳೂರ್, ಅದೇ ರೀತಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ರಕ್ತದಾನ ಶಿಬಿರದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಲಿ ಅವರೇ, ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಉಲೇಮಾಗಳೇ, ಸಾಮಾಜಿಕ ಮುಂದಾಳುಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಸಹೋದರ ಸಹೋದರಿಯರು, ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ಈಗಾಗಲೇ ಸಂಘಟಕರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಬಹಳ ಪುರಾತನ ಕಾಲದಿಂದಲೂ ಈ ಒಂದು ಪ್ರದೇಶದಲ್ಲಿ ಸಮಾಜ ಸೇವೆ ಏನು ಅನ್ನುವಂಥದ್ದು ಅದರ ತಿಳುವಳಿಕೆ ಕೊರತೆ ಇದ್ದಂತಹ ಸಂದರ್ಭದಲ್ಲಿ, ರಕ್ತದಾನದ ಬಗ್ಗೆ ಕೀಳರಿಮೆ ಇದ್ದಂತಹ ಸಂದರ್ಭದಲ್ಲಿ ಜನರ ಮಧ್ಯೆ ನಿಂತು ಕಾರ್ಯನಿರ್ವಹಿಸಿದಂತಹ, ಬಹಳಷ್ಟು ಸೇವಾ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತಹ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಈ ಒಂದು ಸಂಸ್ಥೆಯ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನನಗೆ ಬಹಳ ಹೆಮ್ಮೆ ಐತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಯಾಕೆಂತ ಹೇಳಿದ್ರೆ ಇಂತಹ ಒಂದು ಸಮೂಹದ ಮಧ್ಯೆ ಆಗಿರ್ಬೇಕು ನಾವು ಇರಬೇಕಾಗಿರುವಂತದ್ದು. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಪ್ರೇರಣಾ ಶಕ್ತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಈಗಾಗಲೇ ಮಾತನಾಡ್ತಾ ನಮ್ಮ ಬಹಳಷ್ಟು ಗಣ್ಯರು ವಿಚಾರವನ್ನ ಹಂಚಿಕೊಂಡು ಸಮಾಜದ ಉನ್ನತಿಗಾಗಿ, ಸಮಾಜದ ಅಭಿವೃದ್ಧಿಗಾಗಿ, ಅದೇ ರೀತಿ ಸಮಾಜದ ಸಾಮರಸ್ಯಕ್ಕಾಗಿ ದುಡಿಯುವಂತಹ ಒಂದು ವರ್ಗ ನಾವಾಗಬೇಕು. ಜನರ ಸಂಕಷ್ಟಗಳಿಗೆ ಮಿಡಿಯುವವರಾಗಬೇಕು, ಜನರ ತೊಂದರೆಗಳನ್ನ ನೀಗಿಸುವವರಾಗಬೇಕು. ಅದು ಬಿಟ್ಟು ಜನರಿಗೆ ನಿರಂತರವಾಗಿ ತೊಂದರೆಯನ್ನೇ ನೀಡುವಂತಹ, ಜನರ ಮಧ್ಯೆ ಗೊಂದಲವನ್ನೇ ಉಂಟು ಹಾಕುವಂತಹ ಒಂದು ವ್ಯವಸ್ಥೆಯಿಂದ ಯುವ ಸಮೂಹ ದೂರ ನಿಲ್ಲಬೇಕಾಗಿದೆ. ಬಹುಶಃ ಉಚ್ಚಿಲದ ಯುವಕರು ಆ ಜನತೆಯ ಹೃದಯ ಮಿಡಿತವನ್ನ ಅರಿಯುವಂತಹ, ಜನರ ಮಧ್ಯೆ ಸಾಮರಸ್ಯವನ್ನ ಬೆರೆಸುವಂತಹ, ಸೌಹಾರ್ದತೆಯನ್ನ ಸಾರುವಂತಹ ಕೆಲಸದಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಯಾವುದೇ ಧಾರ್ಮಿಕ ಭೇದ ಭಾವಗಳಿಲ್ಲದೆ, ಯಾವುದೇ ಪಕ್ಷಗಳ ಭೇದ ಭಾವಗಳಿಲ್ಲದೆ, ಯಾವುದೇ ಸಂಘಟನೆಗಳ ಭೇದ ಭಾವಗಳಿಲ್ಲದೆ, ಒಳ್ಳೆಯದು ಎಲ್ಲಿ ಕಾಣ್ತದೋ ಅಲ್ಲಿ ಹೋಗಿ ಸೇರುವಂತಹ, ಅದರ ಜೊತೆ ನಿಲ್ಲುವಂತಹ, ಆ ಒಂದು ವಿಷಯವನ್ನ ಬಹಳ ಗಂಭೀರವಾಗಿ ನೋಡುವಂತಹ ಒಂದು ವ್ಯವಸ್ಥೆ ಉಚ್ಚಿಲದಲ್ಲಿ ಇದೆ. ಅದಕ್ಕಾಗಿ ನಾನು ಅಭಿಮಾನ ಪಡ್ತೇನೆ. ಬಹುಶಃ ಇದಕ್ಕೆ ಮೂಲ ಕಾರಣಕರ್ತರು ಕೂಡ ಇಲ್ಲಿ ಬಹಳಷ್ಟು ವ್ಯಕ್ತಿಗಳು ಇರಬಹುದು. ಉಚ್ಚಿಲದವರಾದಂತಹ ಬಿ ಹ್ಯೂಮನ್ನ ಆಸಿಫ್ ರವರಾಗಿರಬಹುದು, ಅಥವಾ ಯುವ ವಕೀಲರಾದಂತಹ ನಮ್ಮ ಅಡ್ವೊಕೇಟ್ ಮುಜಫರ್ ಅಹಮದ್ ರವರ ಬಗ್ಗೆ ನಮಗೆ ಅಭಿಮಾನ ಇದೆ. ಯಾಕೆಂತ ಹೇಳಿದ್ರೆ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲ. ಇವತ್ತು ಯಾಕೆ ಮುಜಫರ್ ಅಹಮದ್ ರವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ನೆನಪಿಸಿಕೊಳ್ತಾರೆ ಅಂತ ಹೇಳಿದ್ರೆ, ಕೇವಲ ವೃತ್ತಿಗೆ ಸೀಮಿತವಾದಂತಹ ಒಬ್ಬ ನ್ಯಾಯವಾದಿ ಅಲ್ಲ. ಬಹಳಷ್ಟು ನ್ಯಾಯವಾದಿಗಳನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ವೃತ್ತಿಗೆ ಸೀಮಿತವಾಗಿರುವವರು.
ಅವರು ವೃತ್ತಿಗೆ ಸೀಮಿತವಾಗಿರದೆ ಸಮಾಜದ ಮಧ್ಯೆ ಸಾಮಾಜಿಕ ಚಟುವಟಿಕೆಗಳನ್ನ ಪ್ರೋತ್ಸಾಹಿಸುವಂತಹ ಒಂದು ಪ್ರೇರಣಾ ಶಕ್ತಿಯಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ಅದಕ್ಕೆ ಕೇವಲ ಉಚ್ಚಿಲದ ಜನತೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆ ಇವತ್ತು ಅಡ್ವೊಕೇಟ್ ಮುಜಫರ್ ಅಹಮದ್ ಅಂತ ಹೇಳುವಂತಹ ಹೆಸರನ್ನ ನೆನಪಿಸಿಕೊಳ್ತಾ ಇದೆ. ಅವರನ್ನ ಮಾದರಿಯಾಗಿಟ್ಟುಕೊಂಡೇ ನಿಮಗೆ ಇವತ್ತು ನಾನು ಸಲಹೆಗಳನ್ನ ನೀಡುವಂಥದ್ದು. ಇಲ್ಲಿರ್ತಕ್ಕಂತಹ ನಾವೆಲ್ಲರೂ ನಮ್ಮ ವೃತ್ತಿ ಧರ್ಮದೊಂದಿಗೆ ನಾವು ನಿರ್ವಹಿಸುವಂತಹ ಕೆಲಸ ಅಥವಾ ಉದ್ಯೋಗ ಅಥವಾ ಉದ್ಯಮ ಇದರ ಜೊತೆ ಸಮಾಜಕ್ಕೆ ಏನಾದ್ರೂ ಒಳಿತು ಮಾಡುವಂತಹ ಯೋಚನೆ ಅಥವಾ ಒಳಿತು ಮಾಡುವಂತಹ ಸಮೂಹದೊಂದಿಗೆ ಅವರನ್ನ ಪ್ರೋತ್ಸಾಹಿಸುವಂತಹ ಒಂದು ಪ್ರೇರಕ ಶಕ್ತಿಯಾಗಿ ನಾವೆಲ್ಲರೂ ನಿಂತಾಗ ಇಲ್ಲಿರತಕ್ಕಂತಹ ಎಲ್ಲ ಹುಳುಕುಗಳನ್ನ ದೂರ ಮಾಡಲಿಕ್ಕೆ ಸಾಧ್ಯ ಇದೆ, ಸೌಹಾರ್ದ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿರ್ತಕ್ಕಂತಹ ಪರಸ್ಪರ ಅಪನಂಬಿಕೆಗಳು ದೂರವಾಗಲಿಕ್ಕೆ ಸಾಧ್ಯ ಇದೆ. ನಮ್ದೆಲ್ಲರದು ಮಾನವ ಕುಲ, ನಾವೆಲ್ಲರೂ ಮನುಜ ಕುಲ, ಮಾನವೀಯತೆಗೆ ಹೆಚ್ಚು ಬೆಲೆಯನ್ನ ಕಲ್ಪಿಸಿಕೊಂಡು ಜೀವಿಸೋಣ ಅನ್ನುವಂತಹ ಸಂದೇಶದೊಂದಿಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ನ ಸರ್ವ ಪದಾಧಿಕಾರಿಗಳಿಗೂ ಹಾಗೂ ಕಾರ್ಯಕರ್ತರಿಗೂ ಹೃದಯಾಂತರಾಳದ ಅಭಿನಂದನೆಯನ್ನ ಸಲ್ಲಿಸುತ್ತಾ ನಿಮ್ಮ ಈ ಸೇವಾ ಚಟುವಟಿಕೆಗಳು ಇನ್ನಷ್ಟು ಮುಂದುವರಿಯಲಿ, ನಮ್ಮ ಬೆಂಬಲ ಸಹಕಾರ ಸದಾ ಇದೆ ಅನ್ನುವಂತಹ ಮಾತಿನೊಂದಿಗೆ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಇಂಡಿಯಾ. ನಾವೀಗ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿದ್ದೀವಿ. ನಮ್ಮ ಈ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಗೆ ನಮ್ಮ ಸಂಘಟನೆಯ ವತಿಯಿಂದ ಕಳೆದ ಹಲವು ವರ್ಷಗಳಿಂದ ನಡೆದಂತಹ ವನ ಮಹೋತ್ಸವ ಶಿಬಿರಗಳಾಗಿರ್ಬೋದು ಅಥವಾ ಸ್ವಚ್ಛತಾ ಶಿಬಿರಗಳಾಗಿರ್ಬೋದು, ಇದರ ಎಲ್ಲದರ ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಶ್ರೀಯುತ ಅಬ್ದುಲ್ ಸಲಾಂ ಜಿಐ ಇವರನ್ನು ಧನ್ಯವಾದ ಸಮರ್ಪಣೆಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ಟೀಮ್ ಬಿ ಹ್ಯೂಮನ್ ಮ್ಯಾಂಗ್ಳೂರ್ ಮತ್ತು ಇಂಡಿಯನ್ ಕ್ರಾಸ್ ನಡೆಸಿದ ಬ್ಲಡ್ ಡೊನೇಷನ್ ಕಾರ್ಯಕ್ರಮಕ್ಕೆ ಆಗಮಿಸಿದ ದರ್ಗಾ ಶರೀಫ್, ಮಸೀದಿ, ಮದ್ರಸಾ ಅಲ್ಲದೆ ಸ್ಥಳೀಯ ಉಳ್ಳಾಲ ಪೊಲೀಸ್ ಠಾಣೆ ಅಧಿಕಾರಿಗಳಿಗೂ, ಸಂಘದ ಕಾರ್ಯಕರ್ತರಿಗೂ, ಹಿರಿಯ ವ್ಯಕ್ತಿಗಳಿಗೂ, ರಾಜಕೀಯ ನೇತಾರರಿಗೂ ಅಲ್ಲದೆ ಇಲ್ಲಿಗೆ ಆಗಮಿಸಿದ ಸಂಘಟನೆ ಕಾರ್ಯಕರ್ತರಿಗೂ, ಮುಬಾರಕ್ ರೆಡ್ ಕ್ರಾಸ್ ಹ್ಯೂಮನ್ ಟೀಮ್ ಬಿ ಹ್ಯೂಮನ್ ಸದಸ್ಯರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ನಾನು ಮುಕ್ತಾಯಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.
ಜಿಲ್ಲೆಯಲ್ಲಿ ಪ್ರಥಮತ ನಡೆದಂತಹ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಕೂಡ ಆ ದಿನ ಇದೇ ರೀತಿ ಮುತಾಲಿಮಿಗಳು 11 ಮಂದಿ ಬಂದು ಬ್ಲಡ್ ಕೊಟ್ಟು ಹೋಗಿದ್ದನ್ನು ನಾನೀಗ ನೆನಪಿಸ್ತಾ ಇದ್ದೇನೆ. ಅವರು ಆಶಿಕ್ರವರಿಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೀನಿ. ಅಬ್ದುಲ್ ಮಜೀದ್ ರವರಿಗೆ ಯೂಸುಫ್ ಉಚ್ಚಿಲ್ ರವರು ಪ್ರಮಾಣ ಪತ್ರ ನೀಡಬೇಕಾಗಿದೆ. എല്ലാ മുത്തലിമിങ്ങൾക്കും ഉസ്താദന്മാർക്കും നന്ദിയുണ്ട്. അന്നും ഞങ്ങളെ പ്രോഗ്രാം സക്സസ് ആയി നിങ്ങളെ ചെലുത്തി, ഇന്നും ഇൻഷാ അല്ലാ സക്സസ് ആണ് നിങ്ങളെ ചെലുത്തി. നിങ്ങളെ ദുആ ഞങ്ങളെ സംഘടനയോ പിന്നെ ഞങ്ങളെല്ലാ ആൾക്കാരും കൂടെ ഇരിക്കുമെന്ന് വിശ്വസിക്കുന്നു. ദുആർക്കാൻ വേണ്ടി റിക്വസ്റ്റ് ചെയ്യുന്നു. ನಮ್ಮ ಸದಸ್ಯರು, ಹಾಲಿ ಸದಸ್ಯರು, ಮಾಜಿ ಸದಸ್ಯರು, ಮಾಜಿ ಅಧ್ಯಕ್ಷರು, ಮಾಜಿ ಪದಾಧಿಕಾರಿಗಳು ಹಾಗೂ ನಮ್ಮ ಹಿತೈಷಿಗಳು, ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ ಇದರ ಎಲ್ಲ ಸಿಬ್ಬಂದಿ ವರ್ಗ, ಅದೇ ರೀತಿ ಟೀಮ್ ಬಿ ಹ್ಯೂಮನ್ ಇದರ ಸಂಸ್ಥಾಪಕರು, ಇದರ ವಾಲಂಟಿಯರ್ಸ್ ಎಲ್ರಿಗೂ ಒಂದೇ ವಾಕ್ಯದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಮಾರೋಪ ಸಮಾರಂಭಕ್ಕೆ ನಮ್ಮೊಂದಿಗೆ ವೇದಿಕೆ ಹಂಚಿಕೊಳ್ಳಿದ್ದಾರೆ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಜನಾಬ್ ಮೊಹಮ್ಮದ್ ಅಲಿ ಜಿ ಅವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮೊಂದಿಗೆ ಅತೀವ ಸಹಕಾರದೊಂದಿಗೆ ನಮ್ಮೊಂದಿಗೆ ಸಹಕರಿಸಿ ದೂರದ ಬೆಂಗಳೂರಿನಲ್ಲಿದ್ದರೂ ಸಹ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ನಮ್ಮೊಟ್ಟಿಗೆ ಭಾಗಿಯಾಗಿದ್ದಂತಹ ಕರ್ನಾಟಕ ಹೈಕೋರ್ಟ್ನ ವಕೀಲರಾದ ಮುಜಫರ್ ಅಹಮದ್ ಇವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿದಂತಹ ಮಾಜಿ ಸಂಚಾಲಕರಾದ ಅಬ್ದುಲ್ ಸಲಾಂ ಜಿಐ ಇವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಸಹಕರಿಸಿದ ಪ್ರತಿ ಕಾರ್ಯಕ್ರಮದಲ್ಲೂ ನಮ್ಮೊಂದಿಗೆ ಅತಿ ಉತ್ಸಾಹದಿಂದ ಸಹಕರಿಸಿ ಎಲ್ಲ ರೀತಿಯ ಸಹಕಾರ ನೀಡಿದಂತಹ ಶ್ರೀ ಆಸಿಫ್ ಕೆಸಿ ರೋಡ್ ಇವರಿದ್ದಾರೆ, ಇವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಚಾಲ್ತಿ ಸಂಚಾಲಕರಾದ ಮೊಹಸಿನ್ ರಹಮಾನ್ ರವರು ನಮ್ಮೊಂದಿಗಿದ್ದಾರೆ, ಅವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಮಜೀದ್ ಇವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಸೊ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮ ಪ್ರತಿಯೊಬ್ಬರಿಗೂ, ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ, ಹಾಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ನಮ್ಮ ಮಾಜಿ ಅಧ್ಯಕ್ಷರುಗಳಾದ ಅದೇ ರೀತಿ ವೇದಿಕೆಗೆ ರೆಡ್ ಕ್ರಾಸ್ ಸೊಸೈಟಿದ ಪ್ರವೀಣ್ ಅವರಿದ್ದಾರೆ, ಅವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ವ್ಯಕ್ತಿಗಳು ನಮ್ಮೊಟ್ಟಿಗಿದ್ದಾರೆ. ಹಾಗೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರುಗಳಾದ ಶ್ರೀ ಅಬ್ದುಲ್ ಅಜೀಜ್ ರವರು, ಶ್ರೀಯುತ ಇಬ್ರಾಹಿಂ ಯುವನ್ ರವರು, ಇಬ್ರಾಹಿಂ ಲಿಮ್ರಾ ಇವರು, ಅಬ್ದುಲ್ ಸಲಾಂ ಉಚ್ಚಿಲ್ ರವರು, ಹಾಗೆ ನಮ್ಮ ರಹೀಂ ಯುಬಿಎಂ, ಹಾಗೆ ನಮ್ಮ ಅತಿ ಯುವಕರೊಂದಿಗೆ ಅತ್ಯುತ್ಸಾಹದಿಂದ ಈಗಲೂ ಸಹ ನಮ್ಮೊಟ್ಟಿಗಿರುವಂತಹ ಶ್ರೀ ಯೂಸುಫ್ ಉಚ್ಚಿಲ್ ರವರು, ಇವರೆಲ್ಲರೂ ನಮ್ಮ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಲಿಕ್ಕೆ ನಮ್ಮೊಟ್ಟಿಗೆ ಪ್ರತ್ಯಕ್ಷವಾಗಿ ಸಹಕರಿಸಿದಂತವರು. ಅವರಿಗೆಲ್ಲರಿಗೂ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿದ್ದೀವಿ. ಸಮಾರೋಪ ಸಮಾರಂಭದಲ್ಲಿ ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಿಂದಲೂ ನಮಗೆ ಅತೀವ ಸಹಕಾರವನ್ನು ನೀಡಿ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಮಾರ್ಗದರ್ಶನ ನೀಡುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ನಮ್ಮ ಈ ಕಾರ್ಯಕ್ರಮದ ಜಂಟಿ ಸಂಯೋಜಕರಾದ ಟೀಮ್ ಬಿ ಹ್ಯೂಮನ್ ಮಂಗಳೂರು
ನಮ್ಮ ಕಾರ್ಯಕ್ರಮದ ಪ್ರಾರಂಭಿಕ ಹಂತದಲ್ಲಿ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಏನು ನಾವೊಂದು ಪ್ಲಾನ್ ಮಾಡಿದ್ದೀವಿ, ಆವತ್ತಿನ ದಿವಸದಿಂದ ಈ ಕಾರ್ಯಕ್ರಮ ಕೊನೆ ಆಗುವ ತನಕ ಪ್ರತಿ ಹಂತದಲ್ಲೂ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಪ್ರತಿ ಹೆಜ್ಜೆಯಲ್ಲೂ ನಮಗೆ ಮಾರ್ಗದರ್ಶನ ನೀಡುತ್ತಾ ಅವರಿಗೆ ನಮ್ಮ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಒಂದು ನಮ್ಮ ಸಂಘದ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಪಡೆಯಲು ಟೀಮ್ ಬಿ ಹ್ಯೂಮನ್ ಇದರ ಸಂಸ್ಥಾಪಕರಾದಂತಹ ಶ್ರೀಯುತ ಆಸಿಫ್ ಡೀಲ್ಸಿ ಅವರನ್ನು ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಅಲಿ ಜಿಐ ಹಾಗೂ ಎಲ್ಲ ಪದಾಧಿಕಾರಿಗಳು ವೇದಿಕೆಯಲ್ಲಿರುವ ಗಣ್ಯರು ಅವರಿಗೊಂದು ಕಿರು ಕಾಣಿಕೆಯನ್ನು ಕೊಡುವ ಮೂಲಕ ಧನ್ಯವಾದಗಳು ಆಸಿಫ್ ರವರೇ. ಮುಂದೆಯೂ ಸಹ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಸಂಪೂರ್ಣ ಸಹಕಾರವನ್ನು ನಿರೀಕ್ಷಿಸ್ತಾ ಇದ್ದೇವೆ. ಹಾಗೆ ನಮ್ಮ ಇನ್ನೊಂದು ಸಹಭಾಗಿ ಸಂಘಟನೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ವಿಶ್ವಾದ್ಯಂತ ಈ ಒಂದು ಜನಸೇವಾ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ತುಂಬಾ ಖ್ಯಾತಿಯುತ ಸಂಸ್ಥೆ. ಅದರ ಮುಖ್ಯಸ್ಥರಾದ ಪ್ರವೀಣ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ನಮ್ಮ ಸಂಘದ ಅಧ್ಯಕ್ಷರು ಮತ್ತು ವೇದಿಕೆಯಲ್ಲಿರುವ ಗಣ್ಯರು ನೀಡಬೇಕಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾರೆ. ಈ ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದಂತಹ ಈ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಹಾಗೂ ಟೀಮ್ ಬಿ ಹ್ಯೂಮನ್ ಇದರ ಎಲ್ಲ ವಾಲಂಟಿಯರ್ಸ್ನಿಗೂ ಹಾಗೆ ನಮ್ಮ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇದರ ಎಲ್ಲ ಕಾರ್ಯಕರ್ತರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅಚ್ಚುಕಟ್ಟಾಗಿ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕೆ ಈ ಒಂದು ಸ್ಥಳಾವಕಾಶದ ವ್ಯವಸ್ಥೆಯನ್ನು ಮಾಡಿಕೊಂಡಂತಹ ಕಿಯಾನ್ಜಾ ಗಾರ್ಡನ್ ಇದರ ಮಾಲಕರಾದ ಅಬ್ದುಲ್ ಕರೀಂ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಪತ್ರಿಕಾ ಮಾಧ್ಯಮದಲ್ಲಿ ನಮಗೆ ಸಹಕರಿಸಿದ ಆಸಿಫ್ ರವರಿದ್ದಾರೆ, ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಅತ್ಯುತ್ತಮವಾದ ವೇದಿಕೆಯನ್ನು ಸಿದ್ಧಪಡಿಸಿದಂತಹ UBM ಅರೇಂಜರ್ಸ್ ಇದರ ಅಬ್ದುಲ್ ರಹೀಂ UBM ಇವರಿಗೂ ಧನ್ಯವಾದಗಳು. ಒಟ್ಟಿಗೆ ನಮಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶ್ರೀ ಹಾರೂನ್ ರಶೀದ್ ಇವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಾಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.